हमें परमात्मा देना, दया करना हमारी आत्मा में शुद्धता देना। हमारे ध्यान में आओ प्रभु, आंखों में बस जाओ, अंधेरे दिल में आकर के परम ज्योति जगा देना। बहा दो प्रेम की गंगा, दिलों में प्रेम का सागर, हमें आपस में मिलजुल कर प्रभु रहना सिखा देना। हमारा कर्म हो सेवा, हमारा धर्म हो सेवा, सेवा वो सेवक चर बना देना। वतन के वास्ते जीना, वतन के वास्ते मरना, वतन पर जान फिदा करना प्रभु हमको सिखा देना। दया कर दान भक्ति का हमें परमात्मा देना, दया करना हमारी आत्मा में ಶುದ್ಧತಾ ದೇನಾ. ಸ್ಕೌಟ್ಸ್ ಮತ್ತು ಗೈಡ್ಸ್ ಉಳ್ಳಾಲ ಸ್ಥಳೀಯ ಸಂಸ್ಥೆಯ ಬಹಳ ಸಂಭ್ರಮದ ಒಂದು ದಿವಸ. ಈ ದಿವಸ ನಮ್ಮ ಸ್ಥಳೀಯ ಸಂಸ್ಥೆಗೆ ಸರ್ಕಾರದ ವತಿಯಿಂದ ಸರ್ಕಾರಿ ಶಾಲೆಯಲ್ಲಿ ಕೊಡಮಾಡಲ್ಪಟ್ಟಂತಹ ಒಂದು ಕಚೇರಿಯನ್ನು ಉದ್ಘಾಟಿಸುವಂತಹ ಸುಯೋಗ ನಮ್ಮ ಈ ಸ್ಥಳೀಯ ಸಂಸ್ಥೆಗೆ ಬಂದಿರ್ತದೆ. ನಮ್ಮ ಸ್ಥಳೀಯ ಸಂಸ್ಥೆಗೆ 29 ವರ್ಷ ಪ್ರಾಯ. ಏಕೆಂದರೆ 1991ರಲ್ಲಿ ಮಂಗಳೂರು ಗ್ರಾಮಾಂತರ ದಕ್ಷಿಣ ಗುರುಪುರದಿಂದ ಉಳ್ಳಾಲದವರೆಗಿನ ಎಲ್ಲ ಶಾಲೆಗಳನ್ನು ಒಳಗೊಂಡಂತಹ ಒಂದು ಸ್ಥಳೀಯ ಸಂಸ್ಥೆ ಇದಾಗಿತ್ತು. ಆ ತದನಂತರ ಅನೇಕ ಕಾರ್ಯಕ್ರಮಗಳು ಜರುಗುತ್ತಾ ಅನೇಕ ಅಧ್ಯಕ್ಷರ ಕಾರ್ಯಾವಧಿಯಲ್ಲಿ ಬಹಳ ಉತ್ತಮವಾದಂತಹ ಕಾರ್ಯಚಟುವಟಿಕೆ ನಡೆಸಿಕೊಂಡು ಬಂದು ಈಗ ನಮ್ಮ ಉಳ್ಳಾಲ ಸ್ಥಳೀಯ ಸಂಸ್ಥೆ 2008ರಿಂದ ಉಳ್ಳಾಲ ಎಂಬಂತಹ ಹೆಸರಿನೊಂದಿಗೆ ನಾಮಕರಣದೊಂದಿಗೆ ಮುಂದುವರಿಯುತ್ತಾ ಇರುವಂತಹ ಈ ಸ್ಥಳೀಯ ಸಂಸ್ಥೆಯ ಕಚೇರಿ ಉದ್ಘಾಟನೆ ಮತ್ತು ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಸಭೆಯ ಮತ್ತು ಕಚೇರಿಯನ್ನು ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ UT ಖಾದರ್, ಮಂಗಳೂರು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಸಚಿವರು ಆಗಿರುವಂಥ ಸನ್ಮಾನ್ಯರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಯಾಕೆಂದರೆ ನಮಗೆ ಉಳ್ಳಾಲ ಶಾಲೆಯನ್ನು ಒಂದು ಸಲ ಬಿಟ್ಟುಕೊಟ್ಟಿದ್ರು, ಬಹುಶಃ 10 ವರ್ಷಗಳ ಹಿಂದೆ ಸ್ಕೌಟಿಗಾಗಿ. ಮಂಗಳೂರು ದಕ್ಷಿಣ ಗ್ರಾಮಾಂತರ ಸ್ಥಳೀಯ ಸಂಸ್ಥೆ ಇರುವಾಗ 10 ವರ್ಷಗಳ ಕಾಲ ನಮಗೆ ಒಂದು ಶಾಲೆಯನ್ನೇ ಬಿಟ್ಟುಕೊಟ್ಟಿದ್ರು. ಕಾರಣಾಂತರದಿಂದ ನಮ್ಮ ಕೈ ತಪ್ಪಿ ಹೋಯಿತು. ಆ ನಂತರ ನಮಗೆ ಸರಿಯಾದಂಥ ಒಂದು ಕಚೇರಿ ಇರಲಿಲ್ಲ. ಆದರೆ ಆ ಕಚೇರಿ ಇವತ್ತು ನಮಗೆ ಒದಗಿ ಬಂದಿದೆ. ಅದಕ್ಕೆ ಮುಖ್ಯ ಕಾರಣರು ಈ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಶಾರದರವರು. ಈ ಕಚೇರಿಯ ಎಲ್ಲ ಕೆಲಸಗಳಿಗೆ ಬೇಕಾಗ್ತದೆ. ಓರ್ವರು ನಮ್ಮ ಕಾರ್ಯದರ್ಶಿ, ನಾವೆಲ್ಲರೂ ಹಿಂದಿನಿಂದ ಅವರಿಗೆ ಸಪೋರ್ಟ್ ಆಗಿದ್ದವರು, ಅವರಿಗೆ ನಾವೆಲ್ಲರೂ ಕೃತಜ್ಞರು. ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೆ. ಶ್ರೀಯುತ ಪ್ರದೀಪ್ ರವರು ಈ ಸಂದರ್ಭದಲ್ಲಿ ಅವರು ಸೇವೆಗೆ ಸೇರಿದರೂ ಸಮೇತ ಅವರು ಖಂಡಿತ ನಮ್ಮ ಜೊತೆ ಇದ್ದಾರೆ. ನಮ್ಮ ಸ್ಕೌಟಿನ ಯಾವುದೇ ಕೆಲಸಗಳಿಗೆ ಅವರು ಮುಖ್ಯ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೆ. ಇವತ್ತಿನ ಈ ಸಭೆಯಲ್ಲಿ 3 ಉತ್ತಮ ಶಿಕ್ಷಕ ಇಂದಿರಾರವರು, ನಾರ್ಲಪಾಡಿಯಲ್ನ ನಮ್ಮ ಯಾವುದೇ ಒಂದು ಚಟುವಟಿಕೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಿತ್ತರಿಸುವಂತ ಸ್ಥಳೀಯ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ವರ್ಯರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಉದ್ಘಾಟನೆಯನ್ನು ನೆರವೇರಿಸಿದ ಎಲ್ಲ ಅತಿಥಿವರ್ಯರಿಗೆ ವಂದನೆಗಳು. ಮತ್ತು ಸ್ಕೌಟ್ ಮತ್ತು ಗೈಡಿಂದ ಅವು ಶಿಕ್ಷಣ ಪಡೆದ ಏನು ಪ್ರಯೋಜನ ಆಗ್ತದೆ ಅಂತೇಳಿ ನಾನು ಕೂಡ ಅದರಲ್ಲಿ ಅನುಭವಿಸಿಕೊಂಡು ಅದರ ಪ್ರಯೋಜನವನ್ನು ಪಡೆದವನು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಕಚೇರಿಯಲ್ಲಿ ಉದ್ಘಾಟನೆ ಆದ ನಂತರ ಬಹುಶಃ ಮುಂದಿನ ದಿನಗಳಲ್ಲಿ ಈ ಪ್ರದೇಶ ಎಲ್ಲ ಮಕ್ಕಳಿಗೆ
ಇನ್ನಷ್ಟು ಅದು ಪ್ರಯೋಜನಯುತ ಆಗ್ತದೆ. ನೀವೆಲ್ಲ ಶಿಕ್ಷಕ ವರ್ಗದವರು, ಶಿಕ್ಷಕಿಯರು ಅದನ್ನು ದುಡ್ಡಿಗಾಗಿ ಯಾರು ಇದರಲ್ಲಿಲ್ಲ, ಎಲ್ಲ ಹಾನರರಿ ಆಗಿ ನಮ್ಮ ಒಂದು ಉತ್ತಮವಾದ ವ್ಯಕ್ತಿತ್ವ ನಮ್ಮ ವಿದ್ಯಾರ್ಥಿನಿ ಬರಬೇಕು. ಅದರ ಮುಖಾಂತರ ಸಮಾಜ ಮತ್ತು ದೇಶ ಸತ್ಪ್ರಜೆಯಾಗಿ ನಿಲ್ಲಬೇಕೆಂಬ ಉದ್ದೇಶದಿಂದ ತಾವು ಯಾವನು ಅಪೇಕ್ಷೆ ಪಡದೆ ಬಹುಶಃ ಇವು ತಮ್ಮ ಕಾರ್ಯಕ್ರಮ ಹಮ್ಮಿಕೊಂಡು ಬರುವಂಥ ಸಂದರ್ಭ. ಸೊ ಈ ಕಚೇರಿ ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಕ್ಯಾಂಪ್ಗಳು, ಯಾಕೆ 4 ಜನ ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡಿದಾಗ ಖಂಡಿತವಾಗಿ ಒಂದಲ್ಲೊಂದು ಅತ್ಯುತ್ತಮವಾದ ಫಲಿತಾಂಶ ಮುಂದೆ ಬರ್ತದೆ. ಸೊ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಲಿ. ನಮ್ಮ ಮುಖ್ಯ ಆಯುಕ್ತಂತ NG ಮೋಹನ್ ಬಹುಶಃ ವಿಶೇಷ ಎಲ್ಲ ತಮ್ಮ ಸಹಕಾರ ಖಂಡಿತವಾಗಿ ಇವತ್ತು ಕೊಡ್ತಾರೆ. ನಿಮ್ಮ ಪುಣ್ಯ ನೋಡಿ ಇವತ್ತು ಮಂಗಳೂರು ತಾಲೂಕು ಜೊತೆಯಲ್ಲಿ ಬಂಟ್ವಾಳ ತಾಲೂಕಿನ ಅಧ್ಯಕ್ಷ ಇದ್ದಾರೆ. ಸೊ ಜವಾಬ್ದಾರಿ ಏನು? ಮಂಗಳೂರು ತಾಲೂಕು ನಾವು ಉದ್ಘಾಟನೆ ಮಾಡಿದ್ದೇವೆ, ಬಂಟ್ವಾಳ ತಾಲೂಕು ಯಾರು ಉದ್ಘಾಟನೆ ಮಾಡಬೇಕು? ಅವರು. ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರು? ಅವರು. ಅದಕ್ಕೆ ನಿಮಗೆ ತೋರಿಸ್ಲಿಕ್ಕೆ ಮಂಗಳೂರಲ್ಲಿ ಈ ರೀತಿ ಆಗಿದೆ, ಬಂಟ್ವಾಳದಲ್ಲಿ ಮಾಡಬೇಕಂತ ದೇವರಲ್ಲಿ ಕಳಿಸಿ ಕೊಟ್ಟಿದ್ದಾರೆ. ಇದಕ್ಕೆ ನಾವೆಲ್ಲಿಗೆ ಬೇರೆ ಹೊರಟಿದ್ದೆವು, ನಾನು ಅರ್ಜೆಂಟ್ ಕಡೆ ಒಂದು ಕಡೆ ಹೋಗಿಲ್ಲ, ಕಾಯ್ತಾ ಇದ್ದಾರೆ, ಹೋಗಿ ಬರುವಂತೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದೇನೆ. ಸೊ ಮುಂದಿನ ದಿನದಲ್ಲಿ ಬಂಟ್ವಾಳ ಕೂಡ ಶಾಶ್ವತವಾದ ಕಚೇರಿ ಆಗ್ತದೆ ಎಂಬ ವಿಶ್ವಾಸ ನಮ್ಗೆ ಖಂಡಿತವಾಗಿದ್ದು, ಅದಕ್ಕೆ ಒಂದು ಹೆಜ್ಜೆ ಮುಂದೆ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಸೊ ನಾನು ನಿಮಗೆಲ್ಲ ನನ್ನ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಬೇರೆ ಬೇರೆ ಹಮ್ಮಿಕೊಳ್ಳಿ, ನನ್ನ ಸಂಪೂರ್ಣವಾದ ಸಹಕಾರ ನಾನು ಖಂಡಿತವಾಗಿ ಕೊಡ್ತೇನೆ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ಬಹುಶಃ ಈ ಕಚೇರಿ ನಿರ್ಮಾಣ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅದು ನಮ್ಮ ಎಲ್ಲ ಇಲಾಖೆಗೂ ಮತ್ತು ನಮ್ಮ ಯಾರ ಸಹಕಾರ ಕೊಟ್ಟವರಿಗೂ ಕೂಡ ನನ್ನ ಅಭಿನಂದನೆ ಶುಭ ಸಲ್ಲಿಸಿ. ಸರ್ಕಾರಿ ಜಾಗ ಇದ್ರೆ ಒಂದು 10 ಸೆನ್ಸ್ ಜಾಗ ನಮಗೆ ತೆಗೆದುಕೊಡ್ಬೇಕು ಅಂತ ಹೇಳಿ ಸ್ಕೌಟಿಗೆ ನಾವು ಕೇಳಿಕೊಳ್ತಾ ಇದ್ದೇವೆ ಸರ್. ಅದರಲ್ಲಿ ಏನಾದರೂ ಆದಾಯ ಕಟ್ಟಡ ಮಾಡಿ ಆದಾಯ ಮಾಡಿದ್ರೆ ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಅನೇಕ ಶಿಕ್ಷಕರು ಅನುದಾನ ರಹಿತ ಶಾಲಾ ಶಿಕ್ಷಕರಿದ್ದಾರೆ. ಅವರೆಲ್ಲ ಬಹಳ ಕಷ್ಟಪಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಸರ್. ಅವರಿಗೊಂದು ಗೌರವಧನ ಕೊಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ನೀವು ತಹಶೀಲ್ದಾರ್ ಅವರಿಗೆ ಒಂದು ಮನವಿ ಕೊಡಿ. ಸರಿ ಸರ್. ಎಲ್ಲಿಯಾದ್ರೂ ನಮ್ಮ 2-3 10 ಗ್ರಾಮ ಇಲ್ಲಿಂದ ಜಾಗ ಇದೆ, ಸೊ ಅವ್ರಿಗೆ ಗೊತ್ತಿರ್ತದೆ ಇಲ್ಲಿ ಇದಂತೆ, ಅಲ್ಲಿ ಮಾಡಿಸ್ಕೊಡ್ತಾರೆ. ಸರಿ, ಖಂಡಿತ ಸರ್. ಓಕೆ, ಥ್ಯಾಂಕ್ ಯು ಸರ್. ಶಾಲೆ ಕೋಟೆಪುರಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ANT ಸ್ಕೌಟ್ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿದ್ದು ಪ್ರಸ್ತುತ ಉಳ್ಳಾಲ ಸ್ಥಳೀಯ ಸಂಸ್ಥೆಯ ADC ಆಗಿದ್ದಾರೆ. ಹಾಗೂ ಈ ಹಿಂದೆ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿರುವ ಶ್ರೀಯುತರಿಗೆ 2020-21ನೇ ಸಾಲಿನ ಉತ್ತಮ ಶಿಕ್ಷಕ ಪ್ರಶಸ್ತಿಯು ಲಭಿಸಿರುತ್ತದೆ. ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹಾರ್ದಿಕ ಅಭಿನಂದನೆಗಳು ಹಾಗೂ ಗೌರವದ ಸನ್ಮಾನವನ್ನು ನೀಡುತ್ತಿದ್ದೇವೆ. ಕ್ಲಾಪ್ಸ್ ಗೋ. ಇವರು ದಿನಾಂಕ 2013ರಂದು ಶಾಲೆಯಲ್ಲಿ ಸೇವೆಯನ್ನು ಆರಂಭಿಸಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಲಾರ್ನಲ್ಲಿ ಸಹ ಶಿಕ್ಷಕರಾಗಿ ಹಾಗೂ ಮಂಗಳೂರು ದಕ್ಷಿಣ ವಲಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತರಿಗೆ 2020-21ನೇ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯು ಲಭಿಸಿರುತ್ತದೆ. ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಹಾಗೂ ಗೌರವದ ಸನ್ಮಾನವನ್ನು ನೀಡುತ್ತಿದ್ದೇವೆ. ಕ್ಲಾಪ್ಸ್ ಗೋ. ಧನ್ಯವಾದಗಳು ಸರ್. ಶ್ರೀಮತಿ ಇಂದಿರಾರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಾರೆ. ದಿನಾಂಕ 5/8/98ರಂದು ಬೆಳ್ತಂಗಡಿ ತಾಲೂಕಿನ ಬಡಂಗಡಿ ಶಾಲೆಯಲ್ಲಿ ಸೇವೆಯನ್ನು ಆರಂಭಿಸಿ ಪ್ರಸ್ತುತ ನಾರ್ಲಪಡಿ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ಇಂದಿರಾರವರು ಗೈಡ್ ಶಿಕ್ಷಕರಾಗಿದ್ದುಕೊಂಡು ಮೂಲ ತರಬೇತಿಯನ್ನು ಪೂರೈಸಿರುತ್ತಾರೆ. ಶ್ರೀಮತಿ ಇಂದಿರಾರವರು 2019-20ನೇ ಸಾಲಿನ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಶಾಲೆಯ ಅಧ್ಯಾಪಕರು, ಮಂಜನಾಡಿ ಶಾಲೆಯ ಅಧ್ಯಾಪಕರಾಗಿದ್ದರು. ನಮ್ಮ ಶಾಸಕರಿಗೆ ಗೊತ್ತಿದೆ ಮಂಜನಾಡಿ ಶಾಲೆಯ ಸ್ಥಿತಿ. ಆ ಸ್ಥಿತಿಯಲ್ಲಿದ್ದುಕೊಂಡು ಮಂಜನಾಡಿ ಶಾಲೆಯನ್ನ ಬಹಳಷ್ಟು ಉತ್ತಮವಾದಂತಹ ಒಂದು ಶಾಲೆಯನ್ನಾಗಿ ಆಧುನಿಕತೆಯಲ್ಲಿ ಅದನ್ನು ತೊಡಗಿಸಿಕೊಳ್ಳುವಂತ ವ್ಯವಸ್ಥೆಯಲ್ಲಿ ಸಹಕರಿಸಿದವರು ಶ್ರೀಯುತ ಪ್ರತಿಭ್ರವರು. ಅದೇ ರೀತಿಯಲ್ಲಿ ಅವರು ನಮ್ಮ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಉಳ್ಳಾಲ ಸ್ಥಳೀಯ ಸಂಸ್ಥೆಯ ಸಕ್ರಿಯ ಕಾರ್ಯಕರ್ತರಾಗಿದ್ದುಕೊಂಡು ಇವತ್ತು ನಮ್ಮ ಈ ಒಂದು ಸ್ಥಳೀಯ ಸಂಸ್ಥೆಯ ಕಾರ್ಯಾಲಯವನ್ನ ಜಿಲ್ಲಾ ಸಂಸ್ಥೆಯ ಕಾರ್ಯಾಲಯದಂತೆ ಪರಿವರ್ತಿಸಲಿಕ್ಕೆ ಕಾರಣರಾದವರು ಶ್ರೀಯುತ ಪ್ರತಿಭ್ರವರಂತಲ್ಲಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ. ಅಷ್ಟಕ್ಕೆ ಅವರು ಮಾಡುವಂತ ಎಲ್ಲ ಹಸಿರು ಬಿತ್ತನೆಯ ಫಲವಾಗಿ ಪ್ರಸಕ್ತ ಸಾಲಿನಲ್ಲಿ ಕಳೆದ ಒಂದು 10 ದಿವಸದ ಮೊದಲು ಪ್ರೌಢಶಾಲಾ ಅಧ್ಯಾಪಕರಾಗಿ ಅವರು ಬಡ್ತಿಯನ್ನು ಹೊಂದಿದ್ದಾರೆ. ಅವರಿಗೆ ಸಹ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಅವರ ಎಲ್ಲ ವ್ಯವಸ್ಥೆಗಳು, ಅವರ ಜೀವನದ ಸಕಲ ಕಾರ್ಯಗಳು ಯಶಸ್ವಿಯಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದೇನೆ.
ಕಚೇರಿ ಉದ್ಘಾಟನೆ ಆದ್ದು ಇದು ನಮ್ಮೊಂದು ಕನಸಾಗಿತ್ತು. ಈ ದಿನ ಅದು ನನಸಾಯಿತು. ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಇರುವಂಥ ವಸ್ತುಗಳು, ದಾಖಲೆಗಳು, ಪ್ರಮಾಣ ಪತ್ರಗಳು, ಅದೇ ರೀತಿ ನಮ್ಮ ಥಿಂಗ್ಸ್ಗಳು ಅದು ಎಲ್ಲೆಲ್ಲಿತ್ತು. ಸ್ವಲ್ಪ ಮಲಾ ಶಾಲೆಯಲ್ಲಿತ್ತು, ಕೆಲವು ಪಾವ್ರ ಶಾಲೆಯಲ್ಲಿ ಮತ್ತು ಕೆಲವು ಮನೆಯಲ್ಲಿತ್ತು, ಅಲ್ಲಲ್ಲಿತ್ತು. ಇದು ತುಂಬ ಒಂದು ತಲೆಬಿಸಿಯಾಗಿತ್ತು ನನಗೆ. ಇದನ್ನೆಲ್ಲೊಂದು ಜೋಡಿಸ್ಲಿಕ್ಕೆ ನಮಗೊಂದು ಕಚೇರಿ ಅವಶ್ಯಕತೆ ಇದೆ, ಒಂದು ರೂಮಿನ ಅವಶ್ಯಕತೆ ಅಂತೇಳಿ ನಾವು ತುಂಬ ಮಾತಾಡಿಕೊಂಡಿದ್ದೆವು. 2017ರಲ್ಲಿ ಒಂದು ಮೈಸೂರಿನಲ್ಲಿ ಕಾರ್ಯದರ್ಶಿಗಳಿಗೆ ಒಂದು ಸೆಮಿನಾರನ್ನು ನಮ್ಮ ರಾಜ್ಯ ಆಯುಕ್ತರು ಕರೆದಿದ್ರು. ಆ ಸೆಮಿನಾರಲ್ಲಿ ಅವರೊಂದು ಮಾತು ಹೇಳಿದರು, ನಿಮಗೆ ನಿಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದಾದೊಂದು ಸರ್ಕಾರಿ ಶಾಲೆಗಳಿದ್ದರೆ ನೀವು ಅದನ್ನು ಕಚೇರಿಯಾಗಿ ಬಳಸಬಹುದು ಅಂತ ಹೇಳಿ ಒಂದು ಮಾತು ಹೇಳಿದರು. ಅದೇ ಮಾತನ್ನು ನಾನು ಗಟ್ಟಿಯಾಗಿ ಇಟ್ಕೊಂಡು ನಮ್ಮ ಸ್ಥಳೀಯ ಸಂಸ್ಥೆಯ ಕಾರ್ಯಕಾರಿ ಸಭೆಯಲ್ಲಿ ಇಟ್ಟೆ. ಆಗ ನಮಗೆ ಎಲ್ಲ ರೀತಿಯಲ್ಲಿ ನಮ್ಮದು ಉಳ್ಳಾಳ ಸ್ವಲ್ಪ ಸಾಗರದಾಗಿರುವಂಥ ಒಂದು ಪ್ರದೇಶ ಸ್ಥಳೀಯ ಸಂಸ್ಥೆ. ಆ ಕಡೆ ಪಾವು ರೆನೋಳಿಯಿಂದ ಹಿಡಿದು ಈಚೆ ನಮ್ಮ ತಲಪಾಡಿ ಪಟ್ಟಣ, ಆ ಕಡೆ ತಲಪಾಡಿವರೆಗೆ ಕಲ್ಲಾಪಟ್ಟಣ ಮತ್ತು ತಲಪಾಡಿ ಉಳ್ಳಾಳವರೆಗೆ ಇದೆ. ಇದೆಲ್ಲ ಸ್ಥಳಗಳಿಗೆ ನಮ್ಮ ಸೆಂಟರ್ ಆಗಿರುವಂಥ ಪ್ಲೇಸ್ ಅಂದರೆ ಮುನ್ನೂರು. ನಾವು ಮೀಟಿಂಗನ್ನು ಇಲ್ಲೇ ಮಾಡ್ತಾಯಿದ್ದೆವು. ಮಾಡುವಾಗ ಶಾರದಾ ಮೇಡಮ್ಗೆ ನಾವು ಕಾಲ್ ಮಾಡಿ ಹೇಳ್ತಾ ಇದ್ದೆವು. ಅವ್ರು ಯಾವಾಗ ನಮಗೆ ಬೈತಾ ಇದ್ದೆವು, ನಿಮ್ಮದು ಎಂಥದ್ದು ಯಾವಾಗ ನೋಡಿ ಸೌಟು ಹೇಳಿ ತಮಾಷೆಯಾಗಿ ನಾವು ಅದನ್ನು ತಗೊಳ್ತಿದ್ದೆವು. ನನಗೆ ಮತ್ತು ಪ್ರತಿಭೆಗೆ ಯಾವಾಗಲೂ ಜೋರು ಮಾಡ್ತಿದ್ರು, ಅದು ನಾವು ತಮಾಷೆಯಾಗಿ ತಗೊಳ್ತಿದ್ದೆವು. ನಾವು ಮೀಟಿಂಗಲ್ಲಿ ಇದೇ ಶಾಲೆಯಲ್ಲಿ ಒಂದು ರೂಮನ್ನು ಕೇಳುವ ಅಂತ ಹೇಳಿ ನಾವು ಮಾತಾಡಿಕೊಂಡೆವು, ನಿರ್ಣಯ ಮಾಡಿದೆವು. ಶಾರದಾ ಮೇಡಮನ್ನು ಕರೆದು ವಿಷಯ ಹೇಳಿದೆವು. ಇಲ್ಲ, ಅದು ಕೊಡ್ಲಿಕ್ಕೆ ಆಗುದಿಲ್ಲ, ನಮಗೆ ಶಾಲೆದು ಕಟ್ಟಡ ಎಲ್ಲ ಬೇಕು ಅಂತ ಹೇಳಿದ್ರು ಪ್ರಾರಂಭದಲ್ಲಿ. ಹೌದು, ಆಮೇಲೆ ಅವ್ರು ಹೇಳಿದರು, ನೀವು ಲೆಟ್ರ್ ಕೊಡಿ, STMC ಅವರಿಗೆ ಲೆಟ್ರ್ ಕೊಡಿ, ಅವರ ನಿರ್ಣಯದಲ್ಲಿ ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳಿ. ಹಾಗೆ STMCಯಲ್ಲಿ ನಿರ್ಣಯ ಮಾಡಿ ಕೊಟ್ಟು ಅನಂತರ ಆ ಕಾಪಿ ಮತ್ತು ನಮ್ಮ ಕಾಪಿಯನ್ನು ನಾವು BO ಕಚೇರಿಗೆ ಮತ್ತು DDPಗೆ ಕೊಟ್ಟು ನಮಗೆ ಅನುಮತಿ ಸಿಕ್ಕಿರ್ತದೆ. ಅದೇ ರೀತಿ ಕಚೇರಿಯನ್ನು ಕೊಟ್ಟರು. ನಂತರ ಈ ಕಚೇರಿ ಕೊಟ್ಟದ್ದು ಮಾತ್ರ ಅಲ್ಲ, ಅವರ ಬೇಡಿಕೆ ಇತ್ತು, ದೊಡ್ಡ ಬೇಡಿಕೆ ಇತ್ತು. ಫಸ್ಟಿಗೆ ನಮ್ಮ ಈಚೆ ಒಂದು ರೂಮ್ ಕೊಟ್ಟಿದ್ರು, ಅದು ನಮಗೆ ಅನುಕೂಲ ಆಗಿರಲಿಲ್ಲ ಅಂತೇಳಿ ನಮ್ಮ ಪ್ರತಿಭರು, ಅವ್ರು ಇದೇ ಕ್ಲಸ್ಟರ್ನವರು, ಅವ್ರು ಪ್ರತಿ ಸಲ ಬಂದಾಗ ಇವರು ಒತ್ತಾಯ ಮಾಡ್ತಾನೆ ಇದ್ರು, ನಮಗೆ ಕೊಟ್ಟು ನೀವು ಒಳ್ಳೇದು ರೋಡ್ ಸೈಡಲ್ಲಿ ಇದು ಕೊಡಿ 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 ಅಂತೇಳಿ ಅವ್ರು ಯಾವಾಗಲೂ ಒತ್ತಾಯ ಮಾಡಿ ಕೊನೆಗೆ ಅದನ್ನು ಕೊಟ್ಟರು. STMC ನಿರ್ಣಯ ಪ್ರಕಾರ ಕೊಟ್ಟರು. ಆನಂತರ ಒಂದು ಬೇಡಿಕೆ ಇಟ್ಟರು, ನೋಡಿ ಅದರಲ್ಲಿ ಏನಿಲ್ಲ, ಸರಿ ಇಲ್ಲ, ಬಿಲ್ಡಿಂಗ್ ಮಾಡೆಲ್ಲ ಪೂರ್ತಿ ಹೋಗಿದೆ, ನೀವು ನಿಮ್ಮ ಮಾಡು ರಿಪೇರಿ ಮಾಡುವಾಗ ಅದರ ಜೊತೆಗೆ ನಮ್ಮ 2 ಕ್ಲಾಸ್ ರೂಮ್ ಇದೆ, ಅದರ ಮಾಡನ್ನು ಕೂಡ ನೀವು ರಿಪೇರಿ ಮಾಡಿ ಕೊಡಬೇಕು ಅಂತ ಹೇಳಿದರು. ಸರಿ ಆಯಿತು ಮೇಡಮ್ ಅಂತೇಳಿ ನಾವು ಅವ್ರ ಹತ್ರ ಒಪ್ಪಿದೆವು. ನಂತರ ನಾನು ಮತ್ತು ಪ್ರದೀಪ್ ಸೇರಿ ಒಂದು ಇಂಜಿನಿಯರ್ ಕರೆದು ಎಸ್ಟಿಮೇಟ್ ಎಲ್ಲ ಮಾಡಿಸಿ ನಾವು ಒಂದು 3 ಲಕ್ಷಕ್ಕೆ ಆ ಮಾಡುಗಳು ರಿಪೇರಿ ಮಾಡಲಿಕ್ಕೆ MRPಗೆ ಲೆಟರ್ ಎಲ್ಲ ಕೊಟ್ಟು ಒಂದು ಇಂಪ್ಲೆಕ್ಸ್ ಎಲ್ಲ ಮಾಡಿಸಿ ನಮ್ಮ UT ಕಾದ್ರ ಹತ್ರ ಎಲ್ಲ ಫೋನ್ ಎಲ್ಲ ಮಾಡಿಸಿದ್ವಿ. ಏನೋ ದುರದರ್ಶನದಲ್ಲಿ ನಮಗೆ ಅದು ಸಿಗಲಿಲ್ಲ, ನಮ್ಮ ಕೈ ಮೀರಿ ಹೋಯ್ತದು. ಹಾಗೆ ಉಳಿಯಿತು ಕಟ್ಟಡ, ನಾವು ಕೊಟ್ಟಿದ್ದಾರೆ ಹಾಗೆ ಉಳಿದು ಬಿಟ್ಟಿತ್ತು. ನಂತರ ಕಳೆದ ವರ್ಷ 2019ರಲ್ಲಿ ಹರೇಕಳದಲ್ಲಿ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ನಮ್ಮ ರ್ಯಾಲಿ ನಡೆಯಿತು. ನಮ್ಮ ಸ್ಥಳೀಯ ಮಟ್ಟದ ಕಬ್ ಮತ್ತು ಸ್ಕೌಟ್ ಉತ್ಸವ ನಡೆದಾಗ ಅಲ್ಲಿ ಮುಸ್ತಫರವರು ಇದ್ದರು. ಅವರಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿ ಮತ್ತು ಅವರು ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬಂದಿದ್ದರು ಮತ್ತು ಶಿಬಿರಾಗ್ನಿ ಕಾರ್ಯಕ್ರಮ ಬಂದಿದ್ದರು. ನನಗೆ ಮುಸ್ತಫರ ಪರಿಚಯ ಇದೆ, ನಮ್ಮ ಊರಿನವರೇ, ನಮ್ಮ ರಿಲೇಷನ್ ಅವರು. ನಾನೇನು ಮಾತಾಡಲಿಕ್ಕೆ ಹೋಗಲಿಲ್ಲ. ಪ್ರತಿಯೊಬ್ಬರು ಅವ್ರ ವಿಷಯ ತಿಳಿದು ಕಜಿಯರು ಮತ್ತು ನನ್ನ ಹಿಡ್ಕೊಂಡು ಹೋಗಿ ಏನಾದರೂ ಅವರಲ್ಲಿ ಕೇಳುವ, ನಾವು ಮಾಡಿಗೆ ಏನಾದರೂ ಅವರಲ್ಲಿ ವ್ಯವಸ್ಥೆ ಮಾಡಿಸು ಅಂತೇಳಿ ನಮ್ಮನ್ನು ಕರ್ಕೊಂಡು ಹೋದು ಮಾತಾಡಿದ್ರು. ಆಗ ಅವ್ರು ಹೇಳಿದರು, ಒಂದು ಜನ ಇದ್ದಾರೆ ಅವರಲ್ಲಿ ಮಾತಾಡ್ತೇನೆ, ಇಲ್ಲ ಅಂದರೆ ಒಂದು ನಮ್ಮ ಬೇರೊಂದು ವ್ಯವಸ್ಥೆ ಇದೆ, ನೀವು ಒಂದು ಸಲ ಮಾತಾಡಲಿಕ್ಕೆ ಬನ್ನಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಒಪ್ಪಿದೆವು. ಮಾರನೇ ದಿವಸ ಅವ್ರ ಮನೆಗೆ ಮಾತಾಡಲಿಕ್ಕೆ ಹೋಗುದು ಅಂತ ಅಂದಾಜು ಮಾಡಿದ್ರು. ಮಾರನೇ ದಿವಸ ನಾನು ಮೊಬೈಲ್ ಸ್ವಲ್ಪ ಸೈಲೆಂಟ್ ಮಾಡಿ ಇಟ್ಟಿದ್ದೆ, ಏನು ಸ್ವಲ್ಪ ಹುಷಾರಲ್ಲಿ ಮಲಗಿದ್ದೆ. ಕಜೆ ಮತ್ತು ಪ್ರತಿಯೊಬ್ಬರು ಹುಡುಕಿಯವರು ಫೋನ್ ಮಾಡಿ ಕೊನೆಗೆ ನನ್ನ ಮನೆಗೆ ಹಿಡ್ಕೊಂಡು ಬಂದರು. ಪ್ರತಿಯೊಬ್ಬರು ಬಂದು ಮುಸ್ತಫರ್ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡಿ, ನಮ್ಮ ಕರಾವಳಿ ಮಂಗಳೂರಲ್ಲಿ ಅಲ್ಪಸಂಖ್ಯಾತರ ಕರಾವಳಿ ಸೊಸೈಟಿಯಲ್ಲಿ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಗೆ ಒಂದು ಲೆಟರ್ ಬರೀ. ಅವರು ದಾರಿ ಕೊಟ್ಟರು, ಮಾಡಿಕೊಟ್ರು. ನೀವು ಆ ಸಂಸ್ಥೆಗೆ ಲೆಟರ್ ಬರೆದು UT ಖಾದರ್ ಅವ್ರ ಹತ್ರ ಫೋನ್ ಮಾಡಿಸಿ ರೆಕಮೆಂಡ್ ಮಾಡಿಸಿ ಅಂತ ಹೇಳಿ ನಾವು ಅದೇ ಪ್ರಕಾರ 1 ಗಂಟೆ ಅವರು ಲೆಟರ್ ರೆಡಿ ಮಾಡಿದೆವು. ಲೆಟರ್ ಕೊಟ್ಟೆವು ಸೊಸೈಟಿಗೆ. ಆ ನಂತರ ಒಂದು ದಿವಸ ಶಾಸಕರು ಬಂದ ದಿವಸ ನಾವು ಬೆಳಿಗ್ಗೆ 7 ಗಂಟೆಗೆ ಅವರ ಗೆಸ್ಟ್ ಹೌಸ್ಗೆ ಹೋಗಿ
ಹೋಗಿ ಕಾಯ್ತಾ ಇದ್ದೆವು. ಆ ದಿವಸ 11 ಗಂಟೆ ಅವ್ರು ಬಂದು ನಾವು ಅವರ ಮುಖಾಂತರವೇ ಅಲ್ಲಿ ಅಧ್ಯಕ್ಷರಿಗೆ ಫೋನ್ ಮಾಡಿಸಿ ಕೂಡಲೇ ಅದು ರೆಕಮೆಂಡ್ ಮಾಡುವಾಗಿ ನಮಗೆ ಮಾಡು ರಿಪೇರಿಗೆ 58,000 ನಮಗೆ ಅದನ್ನು ಒದಗಿಸಿಕೊಟ್ಟಿದ್ದಾರೆ. ಮೊದಲನೇ ಕೆಲಸ ಇದು. ನಮಗೆ ಈ ಒಂದು ಆಫೀಸ್ ಕೆಲಸ ಮಾಡಲಿಕ್ಕೆ ಮೊದಲ ಪ್ರೇರಣೆಯೇ ಅದರ ಮಾಡು ರಿಪೇರಿ 58,000. ಅವರಿಗೆ ತುಂಬ ಹೃದಯದ ಅಭಿನಂದನೆ ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಆ ನಂತರ ಮಾಡು ರಿಪೇರಿ ಆದ ನಂತರ ಉಳಿದ ಕೆಲಸಕ್ಕೆಲ್ಲ ಏನಪ್ಪ ಇದು ಫರ್ನಿಚರ್ ಕೊಟ್ಟಿದ್ದಾರೆ, ನಿಟ್ಟ ಸಂಸ್ಥೆಯಲ್ಲಿ ಕೂಡ 25,000 ಕೊಟ್ಟಿದ್ದಾರೆ. ಎಲ್ಲರೂ ನಾವು ಲೆಟ್ರೆಲ್ಲ ಹಾಕಿ ನಾವು ಅವರಿಂದೆಲ್ಲ ಧನ ಸಹಾಯವನ್ನು ಪಡೆದುಕೊಂಡಿದ್ದೀವಿ. ಆ ನಂತರ ನಮ್ಮ ಕೋವಿಡ್-19 ನಮಗೆ ಮಾಸ್ಕ್ ಕೊಡುವಂಥ ಕಾರ್ಯಕ್ರಮ ಒಂದು ಝೂಮ್ ಮೀಟಿಂಗ್ಗೆ ನಾನು ಭಾಗವಹಿಸಿದೆ. ಆ ಮೀಟಿಂಗಲ್ಲಿ ಭಾಗವಹಿಸಿದಾಗ ನಮ್ಮ ಈಚೆ ಮಂಗಳೂರು ನಗರ, ಗ್ರಾಮಾಂತರ ಮತ್ತು ಉಳ್ಳಾಳದವರು ಸೇರಿ 6,000 ಮಾಸ್ಕ್ ಇದು ಒದಗಿಸಿಕೊಡ್ಬೇಕು ಅಂತ ಹೇಳಿದರು. ನಾನು ಸ್ವಲ್ಪ ಆಗೋದಿಲ್ಲ ಅಂತ ಹೇಳಿದೆ, ಕಷ್ಟ ಆಗ್ಬೋದು, ನಮ್ಮೆಲ್ಲ ಏಡೆಡ್ ಶಾಲೆ ಟೀಚರ್ಸ್ ನಾವು ಹೇಗೆ ಕೇಳೋದು ಅಂತ ಹೇಳಿ ನಾನು ಆಗೋದಿಲ್ಲ ಅಂತ ಹೇಳಿದೆ. ಸ್ವಲ್ಪ ಕಡೆ 1,000 ಕೊಡಬೇಕು. ಆಗ ತ್ಯಾಗ ಮತ್ತು ಗದಿಯವರು ಹೇಳಿದ್ರು, ಇಲ್ಲ ಮಾಡಿಕೊಡುವ ನೀವು ಒಪ್ಪಿ ಅಂತ ಹೇಳಿ ನನ್ನದು ಒಪ್ಪಿಸಿದ್ರು. ನಂತರ ಈ ವಿಷಯವನ್ನು ನಾವು ಗುಂಪಿಗೆ ಹಾಕಿದಾಗ ಪ್ರತಿಯೊಬ್ಬರು ಕೂಡ ನಮ್ಮ ಈ ಉಳ್ಳಾಳ ಸ್ಥಳೀಯ ಸಂಸ್ಥೆಯ ಪ್ರತಿಯೊಂದು ಶಿಕ್ಷಕರು ಕೂಡ ನಾವು ಈ ಗುಂಪಿಗೆ ಈ ವಿಷಯವನ್ನು ಸೇರಿಸಿದಾಗ ಎಲ್ಲರೂ ಕೂಡ ಹಣವನ್ನು ಹಾಕಿ ಕೊಟ್ಟರು. ಆ ಹಣವನ್ನು ನೋಡಿ ಕಜೇರಿ ಹೇಳಿದ್ರು 2,000 ಅಲ್ಲ 3,000 ಕೊಡಬೇಕು ಅಂತೇಳಿ. ಇಲ್ಲ ಸಂಸ್ಥೆಯ ಕಾರ್ಯದರ್ಶಿಗಳು ಆಯ್ತು, ಅದಕ್ಕೂ ಕೂಡ ಒಪ್ಪಿಕೊಂಡು ನಾವು 3,000 ಮಾಸ್ಕಿದ್ದು ಹಣವನ್ನು ಕೊಟ್ಟಿದ್ದೇವೆ. ಆ ನಂತರ ಅದರ ಜೊತೆಗೆ ನಮ್ಮ ಸ್ಥಳೀಯ ಸಂಸ್ಥೆ ಬೇಕಾದಂತಹ ಇತರ ಕೆಲಸಗಳಿಗೆ ಬೇಕಾದಂತಹ ಹಣವನ್ನು ಕೂಡ ನಮ್ಮ ಪ್ರತಿಭರೇ ಏನು ಮಾಡಿದ್ರು, ಫೋನ್ ಮೂಲಕ ಎಲ್ಲರ ಹತ್ರ ಮಾತಾಡಿ ಆ ಒಂದು ಧನ ಸಹಾಯವನ್ನು ಪಡ್ಕೊಂಡಿದ್ದಾರೆ. ಒಂದು ವಿಷಯ. ಇನ್ನೊಂದು ವಿಷಯ ಅಂದರೆ ನನ್ನ ಮೊದಲ ಟರ್ಮಲ್ಲಿ 3 ವರ್ಷದಲ್ಲಿ ನಾನು ಬಹಳ ಆಸಕ್ತಿಯಿಂದ ನಾನು ಕೆಲಸ ಮಾಡಿದ್ದೇನೆ. ನಂತರ ನಾನು ಬೇರೆ ಚೇಂಜ್ ಮಾಡುವಂತ ಹೇಳಿ ಕೇಳಲಿಕ್ಕೆ ನಮ್ಮ ಇವರು ಯಾರು ಒಪ್ಪಲಿಲ್ಲ, ನಮ್ಮ ಕಾರ್ಯಕಾರಿ ಸಮಿತಿಯವರು ಯಾರು ಒಪ್ಪಲಿಲ್ಲ. ನಮ್ಮ ಪ್ರತಿಭೆ ಹೇಳಿದ್ರು, ನಿಮ್ಗೆ ಏನಾಗಬೇಕು ಹೇಳಿ, ಎಲ್ಲದಕ್ಕೂ ನಾನಿದ್ದೇನೆ, ನೀವು ವಹಿಸಿಕೊಳ್ಳಿ, ನಾನಿದ್ದೆ ಅಂತ ಹೇಳಿದ್ರು. ಮಾತ್ರ ಅಲ್ಲ, ಅವರು ನನ್ನ ಪ್ರತಿಯೊಂದು ಹೆಜ್ಜೆಗೂ ಬೆನ್ನಲ್ಲಿ ಕೂಡ ಬಂದು ಅವರು ನನಗೆ ಸ್ಫೂರ್ತಿಯನ್ನು ನೀಡಿದ್ದಾರೆ. ನಂತರ ಅವ್ರಿಗೀಗ ಇವತ್ತು ನಮ್ಮಿಂದ ಬಿಟ್ಟು ಕನ್ಯಾನ ಪ್ರೌಢಶಾಲೆಗೆ ಜಾಯಿನ್ ಆಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ಮತ್ತು ಪುನಃ ಅವರು ನಮ್ಮ ಇದೇ ಉಳ್ಳಾಳ ಸ್ಥಳೀಯ ಸಂಸ್ಥೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ನನ್ನ ಪ್ರಾಸ್ತಾವಿಕ ಮಾತಿಗೆ ಧನ್ಯವಾದಗಳು. ಮತ್ತು ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಇವರ ವಿಷಯ ಕೂಡ ಒಂದು ಹೇಳಿದ್ರು. ಅವರು ನಮ್ಮ ಊರಲ್ಲಿ ಅವರೆಲ್ಲ ನಾವು ಏನು ಕೇಳಲಿಕ್ಕೆ ಹೋಗಲಿಲ್ಲ, ಪ್ರತಿಯೊಬ್ಬರು ಹೇಳಿದರು. ಅವರು ನಮ್ಮ ಊರಲ್ಲಿ ಶಾಲೆಗೆ, ಮಲಾರ್ ಶಾಲೆಗೆ, ಬಾವೂರಿಗೆ, ಅಲ್ಲಿ ಮಸೀದಿ ಎಲ್ಲದಕ್ಕೂ ನಾನು ಅವರಲ್ಲಿ ಕೇಳಲಿಕ್ಕೆ ಹೋಗ್ತಾ ಇದ್ದೆ, ಎಲ್ಲದಕ್ಕೂ ಕೊಡ್ತಾ ಇದ್ರು ಅವರು. ಮತ್ತು ಅವರ ಶಾಲೆಯಲ್ಲಿ ಕೂಡ ಒಂದು ಕಾರ್ಯಕ್ರಮ ಕೂಡ ಪ್ರಶಾಂತ್ ಸರ್ ಅವರು HM ಆಗಿದ್ದರು. ಒಂದು ಶಾಲೆಯಲ್ಲಿ ದಳ ಇಲ್ಲದೆ ಕೂಡ ಒಂದು ರ್ಯಾಲಿಯನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ಅವರಲ್ಲಿ ಒಂದು ವಿನಂತಿ ಸರ್, ತಾಲೂಕು ಪಂಚಾಯತ್ ಅಧ್ಯಕ್ಷರಲ್ಲಿ ಒಂದು ವಿನಂತಿ ಸರ್, ನಮ್ಮ ಈ ಹೆಚ್ಚಿನ ಎಲ್ಲ ಚಟುವಟಿಕೆ ಬೇಕಾದಂಥ ರ್ಯಾಲಿಗೆ ಬೇಕಾದ ಎಲ್ಲ ವಸ್ತುಗಳಾಯಿತು, ನಮಗೊಂದು ಟೆಂಟ್ ಆಗಬೇಕು ಸರ್, ಗುಡಾರ ಅಂತ ಹೇಳಿ, ಅದು ನಿಮ್ಮ ತಾಲೂಕು ಪಂಚಾಯತಿನಲ್ಲಿ ಒದಗಿಸಿಕೊಡ್ಬೇಕು ಸರ್. ಮಕ್ಕಳಿಗೆ ರ್ಯಾಲಿ ಆಗುವಂಥ ಸಂದರ್ಭದಲ್ಲಿ ಗುಡಾರ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ, ಒಂದು ಮಾದರಿ ಗುಡಾರ ನಮಗೆ ಬೇಕು. ಆ ಟೆಂಟನ್ನು ನೀವು ನಿಮ್ಮ ತಾಲೂಕು ಪಂಚಾಯತಿಯಿಂದ ನಮಗೆ ಒದಗಿಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ಇವತ್ತು ನಮ್ಮ ಈ ವಲಯದಲ್ಲಿ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಪ್ರಾರಂಭ ಆದದ್ದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಈ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಶಾಲೆಗಳಿಗೆ ಶಿಸ್ತಿನ ಸಿಪಾಯಿಗಳಂತಾಗಲಿಕ್ಕೆ ಸಂಪೂರ್ಣ ಒಂದು ಸಹಕಾರ ಇರುವುದು ಈ ಸ್ಕೌಟ್ಸಲ್ಲಿ. ಶಾಲೆಯ ಒಂದು ಏನು ಚೌಕಟ್ಟಿನಲ್ಲಿ ಮಕ್ಕಳು ಬೆಳೆಯಬೇಕಂತ ಹೇಳಿ ಒಂದು ಆಸೆ ಇರೋದು ಈ ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ. ಹಾಗಾಗಿ ಈ ಒಂದು ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಇವತ್ತು ನಮ್ಮ ವಲಯದಲ್ಲಿ ನಮ್ಮ MS ಮಲರ್ ಅವರು, ರಾಧಾಕೃಷ್ಣರಾವ್ರವರಿಗೆ ಈ ಒಂದು ಸಂಸ್ಥೆಯಿಂದ ಸನ್ಮಾನ ಮಾಡಿದ್ದಕ್ಕೆ ನಿಮಗೆ ನಾನು ಮಂಗಳೂರು ತಾಲೂಕಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಇಬ್ಬರು ಒಳ್ಳೆಯ ಒಂದು ಅಧ್ಯಾಪಕರು ನಮ್ಮ ಪ್ರದೇಶದಲ್ಲಿ. ಖಂಡಿತವಾಗಿ ನಮ್ಮ ದಕ್ಷಿಣ ವಲಯ, ಅದರಲ್ಲಿ ಉಳ್ಳಾಲ ವಲಯದಲ್ಲಿ ನಮಗೆ 3 BO ಬರ್ತದೆ, ಇನ್ನು 1 BO ಕಮ್ಮಿ ಆಯಿತು ಮೂಡುಬಿದ್ರ. ಈಗ 2 BO ಇಲಾಖೆಯಲ್ಲಿ ಸಹ ನಮ್ಮ ಉಳ್ಳಾಲ ವಲಯದಲ್ಲಿ ಅಧ್ಯಾಪಕರು ಖಾಲಿ ಶಾಲೆಗೆಲ್ಲ ಇತರ ಕೆಲಸಕ್ಕೂ ಸಾರ್ವಜನಿಕ ಕೆಲಸಕ್ಕೂ ಒಂದು ಕೈ ಜೋಡಿಸುವಂಥ ಒಂದು ಅಧ್ಯಾಪಕರು ಯಾವ ಏರಿಯಾದಲ್ಲಿದೆ ಅಂತ ಹೇಳಿದರೆ ಅದು ಉಳ್ಳಾಲ ವಲಯದ ಎಲ್ಲ ಅಧ್ಯಾಪಕರು ಸಹಕಾರ ಕೊಡುವರು. ಅದಕ್ಕಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ
ಇನ್ನು ಟೆಂಟಿನ ವಿಷಯ ನಮ್ಮ ಮಜೀದ್ ಮಾಸ್ಟರ್ ಹೇಳಿದರು. ನಮ್ಮ ಮಜೀದ್ ಮಾಸ್ಟರ್ ಪಾವೂರಿನ ಶಿಸ್ತಿನ ಸಿಪಾಯಿ ಎಲ್ಲದರಲ್ಲಿ. ಆದರೆ ಖಂಡಿತವಾಗಿ ತಾಲೂಕ್ ಪಂಚಾಯತ್ ವತಿಯಿಂದ ಆ ಟೆಂಟಿನ ವ್ಯವಸ್ಥೆಯನ್ನು ನಾವು ಖಂಡಿತ ಒಂದು ಸ್ವಲ್ಪ ಟೈಮ್ ಬೇಕು ಮಾಡಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಸ್ಕೌಟ್ಸ್ ಮತ್ತು ಗೈಡ್ಸ್ನ ಬಗ್ಗೆ ಈ 3 ತಿಂಗಳಲ್ಲಿ ಆದಂಥ ಒಂದು ಅನುಭವಗಳನ್ನು ಒಮ್ಮೆ ಮೆಲುಕು ಹಾಕಿದರೆ ಆ ಸಂಸ್ಥೆ ಎಷ್ಟು ಗುರುತಿಸಿಕೊಂಡಿದೆ ಅನ್ನುವಂಥದ್ದನ್ನು ಹೇಳುವಾಗ ತುಂಬ ಹೆಮ್ಮೆ ಅನಿಸ್ತದೆ. ಅನೌಪಚಾರಿಕವಾಗಿ ಒಂದೆರಡು ಮಾತು ಹೇಳಬೇಕಿದ್ರೆ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪರೀಕ್ಷೆ ಬರಲಿ ಅದಕ್ಕೆ ಸಂಬಂಧಪಟ್ಟಂಥ ಸಭೆಗಳಲ್ಲಿ ಯಶಸ್ವಿಯಾಗಿ ನಡೆಸಬೇಕನ್ನುವಂಥ ಮಾತು ಬರುವಾಗ ಮೊದಲು ಕೇಳಲಿಕ್ಕೆ ಸಿಗುವಂಥ ಹೆಸರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಅನ್ನುವಂಥದ್ದು. ಅದು SLC ಪರೀಕ್ಷೆಯಿಂದ ಪ್ರಾರಂಭ ಆಯಿತು. ಈ ಸಂದರ್ಭವನ್ನು ನಾನು ಯಾವ ಮಾತಿಗಾಗಿ ಬಳಸಿಕೊಳ್ತೀನಿ ಹೇಳಿದ್ರೆ, ಆ ಪರೀಕ್ಷೆ ಯಶಸ್ಸು ಅನ್ನುವಂಥ ಶಬ್ದ ಬಂದ ತಕ್ಷಣ ಅದರ ಜೊತೆಗಾಗಿ ಸೇರುವಂಥ ಒಂದು ಶಬ್ದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್. ಒಂದಷ್ಟು ಒಂದು ಹೆಸರು ಬಿಟ್ಟು ಹೋದ್ರೆ ತಪ್ಪಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ. ಹಿಂದೆ ಇರುವವರು ಭರತ್ ಸರ್, ಅಲ್ಲಿಂದ ಪ್ರಾರಂಭ ಆಯಿತು. ತ್ಯಾಗಂ ಸರ್, ಗಜೆ ಸರ್, ಎಲ್ಲರೂ, ಜಯವಂತಿ ಮೇಡಮ್ ಆಗಿರ್ಬೋದು. ನಾನು ಗಮನಿಸಿದ ಹಾಗೆ ನನ್ನನ್ನು ಸಾಕಷ್ಟು ಆಲೋಚನೆ ಮಾಡುವಾಗ ಪ್ರೇರೇಪಿಸಿದರು. ಪ್ರತಿಯೊಂದು ಇಂಥ ಕೆಲಸಗಳು ಬಂದಾಗ, ಮೊದಲು ಕೋವಿಡ್ ಪ್ರಾರಂಭ ಆದಾಗ, ಸಮಸ್ಯೆ ಪ್ರಾರಂಭ ಆದಾಗ DC ಆಫೀಸ್ ಕರೆ ಬಂದಿತ್ತು, ಶಿಕ್ಷಕರು ಬೇಕು ಅಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ. ಒಂದು 4 ಮೊದಲ ಹೆಸರು ಬಂದಂತ ಸ್ಕೌಟ್ಸ್ ಇಂದ ಜಯವಂತಿ ಮೇಡಮ್ ಇಂದ ಪ್ರಾರಂಭ ಆಗಿ ಅಲ್ಲಿಂದ ಪ್ರಾರಂಭ ಆಗಿತ್ತು. ಖಂಡಿತವಾಗಿ ಇಂತಹ ಸಂಸ್ಥೆಗಳು ನಮ್ಮಲ್ಲಿ ಏನೋ ಒಂದು ಬದ್ಧತೆಯನ್ನ, ಮೌಲ್ಯವನ್ನು ಬೆಳೆಸಿದೆ ಅನ್ನುವಂಥದ್ದಕ್ಕೆ ನಾನು ಕಂಡ ಹಾಗೆ ಸಕ್ರಿಯರಾಗಿರ್ಲಿಕ್ಕೆ, ಕ್ರಿಯಾಶೀಲರಾಗಲಿಕ್ಕೆ ಹೇಗೆ ಒಂದು ಸಂಸ್ಥೆ ಕಾರಣವಾಗ್ತದೆ ಅನ್ನೋದಕ್ಕೆ ಎಲ್ಲ ಸಂಸ್ಥೆಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಅದು ಮುಂಚೂಣಿಯಲ್ಲಿ ಕಾಣುವಂಥದ್ದು ನನಗೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಖಂಡಿತವಾಗಿ ಸರ್. ಜಗತ್ ಸರ್ ಆಗಿರ್ಬೋದು, ಉತ್ತಮ ಉದಾಹರಣೆ ಇದ್ರೆ ಕಜೆ ಸರ್. ನಾನು ಸೇವೆ ಪ್ರಾರಂಭ ಆದಾಗ ಕಂಡಂತ ಒಂದು ಕ್ರಿಯಾಶೀಲ ವ್ಯಕ್ತಿತ್ವ ಕಜೆ ಸರ್ ಆಗಿತ್ತು. ಅಲ್ಲಿಂದ ಪ್ರಾರಂಭವಾದದ್ದು ಇವತ್ತಿಗೂ ನಾನು ಹೋಗುವಾಗ ಮುಟ್ತೇನೆ ಸರ್ ನಿಮ್ಮನ್ನ. ಅಷ್ಟೇ ಕ್ರಿಯಾಶೀಲರಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಕ್ರಿಯವಾಗಿ ಭಾಗವಹಿಸುವಂಥದ್ದು, ಅದು ಸಂಸ್ಥೆಗೆ ಒಂದು ಹಿರಿಮೆ ಅಂತಹ ವ್ಯಕ್ತಿತ್ವಗಳು ನಮ್ಮ ಜೊತೆಗಿರುವಂಥದ್ದು. ಅದೇ ರೀತಿಯಲ್ಲಿ ಮೋಹನ್ ಸರ್ ಆಗಿರ್ಬೋದು, ಎಲ್ಲ ಹಿರಿಯರು ನಮ್ಗೆಲ್ಲರಿಗೂ ಆದರ್ಶ. ಅದು ನಮ್ಮ ವೃತ್ತಿ ಜೀವನದಲ್ಲಿ ಯಾವ ಸಾಕಾಯ್ತು ಕೆಲಸ ಹೇಳುವಾಗ ನಾವು ಒಮ್ಮೆ ನೆನಪಿಸಬೇಕಾದದ್ದು ಇಂತಹ ವ್ಯಕ್ತಿತ್ವಗಳನ್ನ. ಇಳಿ ವಯಸ್ಸು ಅಂತ ಹೇಳಿದ್ರೆ ತಪ್ಪಾಗ್ಬೋದು ಸರ್, 60 ಮೇಲಾದ್ಮೇಲೆ ಹಾಗೆ ಹೇಳ್ತಾರೆ. ಅದರಿಂದಾಗಿ ಅಂತ ಸಂದರ್ಭದಲ್ಲೂ ಆ ಕ್ರಿಯಾಶೀಲತೆ ಇರಬೇಕಿದ್ರೆ ಅದು ಸಂಸ್ಥೆ ಏನೋ ಒಂದು ಕೊಟ್ಟಿದೆ. ನಮ್ಗೆ ದೊಡ್ಡ ಜವಾಬ್ದಾರಿ ಇರುವಂಥದ್ದು ಮಕ್ಕಳನ್ನ ಈ ಕಡೆಗೆ ಹೆಚ್ಚು ತೊಡಗಿಸಿಕೊಳ್ಳುವಂಥದ್ದು, ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಆ ಮಕ್ಕಳಲ್ಲೂ ಆ ಮೌಲ್ಯವನ್ನು ಬೆಳೆಸಿಕೊಂಡು ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಡುವಂತಹ ಇಂಥ ಸಂಸ್ಥೆಗಳು. ಆ ನಿಟ್ಟಿನಲ್ಲಿ ಕೇಂದ್ರ ಕಚೇರಿ ಉದ್ಘಾಟನೆ ಆಗಿದೆ. ಇನ್ನಷ್ಟು ಈ ವಲಯದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳಾಗಲಿ. ಉಳ್ಳಾಲ ವಲಯ ಅನ್ನುವಂಥದ್ದು ಕ್ರಿಯಾಶೀಲತೆಗೆ ಹೆಚ್ಚು ಹೆಸರಾದಂಥದ್ದು, ಅದು ಹಾಗೆ ಮುಂದುವರಿಲಿ, ಅದಕ್ಕೆ ಪ್ರೇರಣೆಯಾಗುವಂತಹ ರೀತಿಯಲ್ಲಿ ಕೇಂದ್ರ ಮುಂದುವರಿಯುವಂತ ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ ಅವಕಾಶವನ್ನು ಕಲ್ಪಿಸಿದೆ. ಈ ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸುವುದು ನಮಗೂ ಹೆಮ್ಮೆ. ಈ ಸಂಸ್ಥೆಗಳನ್ನು ಪರಿಚಯಿಸಲಿದ್ದಾರೆ ಸ್ಕೌಟರ್ ಶ್ರೀಯುತ ಭಾಸ್ಕರ್ ಇವರು. ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಶ್ರೀ ರಾಮಕೃಷ್ಣ ಪ್ರವೃತ್ತಿ ಹರೇಕಳ ಶಾಲೆಯಲ್ಲಿ ನಮ್ದು ಈ ಸಲ ಕಳೆದ ವರ್ಷ ಬೇಸಿಗೆ ಶಿಬಿರ ಮತ್ತು ನಮ್ಮದು ಸ್ಥಳೀಯ ಮಟ್ಟ ಉತ್ಸವವನ್ನು ನಡೆಸಿದ್ದೇವೆ. ಅದಕ್ಕಾಗಿ ಅವರಿಗೆ ಕಾಣಿಕೆ ನೀಡ್ತಿದ್ದೆವು. ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲಾರಲ್ಲಿ ನಾವು ಯೋಗ ಹಾಗೂ ವಾರ್ಷಿಕ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಮಾಡಿದ್ದೇವೆ. ಇದನ್ನು ಮಲಾರ್ ಶಾಲೆಯ ಗೈಡ್ ಶಿಕ್ಷಕಿಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಡ್ತೇವೆ. ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮುಗರು ಶಾಲೆಯಲ್ಲಿ ನಾವು ವಾರ್ಷಿಕ ಮಹಾಸಭೆಯನ್ನು ನಡೆಸಿದ್ದೇವೆ. ಈ ಶಾಲೆಯ ಮುಖ್ಯ ಶಿಕ್ಷಕ ಹಾಗೂ ನಮ್ಮ ಸ್ಕೌಟ್ ಕೋಶಾಧಿಕಾರಿ ಅಂತ ಜಗದೀಶ್ ಶೆಟ್ಟಿ ಅವರು ಸ್ವೀಕರಿಸಬೇಕು ಕೇಳಿಕೊಳ್ತೇವೆ. ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇನೋಳಿ ಶಾಲೆಯಲ್ಲಿ ನಾವು ನಮ್ಮ ಗೀತ ಗಾಯನ ಸ್ಪರ್ಧೆಯನ್ನು ಕಾರ್ಯಕ್ರಮ ನಡೆಸಿದ್ದೇವೆ. ನಮ್ಮ ಶಾಲೆಯ ಇದು ಗೈಡರ್ ಅಂತ ಶ್ರೀಮತಿ ಸುಶೀಲಾ ಬಾಯಿಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇವೆ. ಧನ್ಯವಾದ. ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಕಾರ್ಮಿಲ ಆಂಗ್ಲ ಮಾಧ್ಯಮ ಶಾಲೆ ಕೋಟೆಗಾರು ಹಾಗೂ ಮಲೀಸ್ ಅನುದಾನಿತ ಶಾಲೆ ಕೋಟೆಗಾರು. ಅದೇ ರೀತಿ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಬ್ಬುಗಟ್ಟೆ. ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರ್. ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸೈಯದ್ ಮದನಿ ಹಜರತ್ ಪ್ರೌಢಶಾಲೆ ಉಳ್ಳಾಳ. ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಮಿಲ ಶಾಲೆಯಲ್ಲಿ ನಾವು ಶಿಕ್ಷಕರ ಪುನಶ್ಚೇತನ ತರಬೇತಿಯನ್ನು ನಡೆಸಿದ್ದೆವು. ಅಲ್ಲಿ ನಮ್ಮ ಗೈಡರ್ ಅಂತ ಶ್ರೀಮತಿ ಪ್ರತಿಮಾ ಇದ್ದಾರೆ, ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ.
ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಲ್ಮದೋಟ. ಬೆಳ್ಮದೋಟ ಶಾಲೆಯಲ್ಲಿ ನಾವು ವನಮಹೋತ್ಸವ ಕಾರ್ಯಕ್ರಮ ನಡೆಸಿದ್ದೇವೆ. ನಮ್ಮ ಸ್ಕೌಟರಾದಂತಹ ಉದಯರವರು ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ಬೇಕು. ಓಕೆ, ಧನ್ಯವಾದ ಅಂತ ಹೇಳಿ ಆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೆವು. ಅದರಲ್ಲಿ ಕೆಲವು ಕಾರ್ಯಕ್ರಮ ಅದೇ ಶಾಲೆಯಲ್ಲಿ ನಡೆದಿದೆ, ಇನ್ನು ಕೆಲವು ಕಾರ್ಯಕ್ರಮ ಆ ಶಾಲೆಯಲ್ಲಿ ನಡೀಲಿಕ್ಕೆ ಆಗಲಿಲ್ಲ. ಅದರ ಬದಲಿಗೆ ನಾವು ಬೇರೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಂತರ ನಮ್ಮ ಬಾಲ್ ಸ್ಕೌಟ್ಸ್ ಗೈಡ್ಸಿದ್ದು ಯೋಗ ದಿನಾಚರಣೆ ಮತ್ತು ವಾರ್ಷಿಕ ರಾಜ್ಯ ಬಿಡುಗಡೆ ಮಾಡಿದಂತಹ ವಾರ್ಷಿಕ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ ಸರ್ಕಾರಿ ಶಾಲೆ ಮಲಾರಲ್ಲಿ. ಅಲ್ಲಿಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ನಂತರ ಕೃಷಿ ನಡಿಗೆ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಮತ್ತು ನಮ್ಮ ಸ್ಥಳೀಯ ಸಂಸ್ಥೆಯ ಜಂಟಿಯಾಗಿ ನಾವು ಪರಂಡೆಯಲ್ಲಿ ಹಸೆಗೋಳಿಗಳಿಗೆ UPMC ಶಾಲೆ ಹತ್ತಿರ ಪರಂಡೆಯಲ್ಲಿ ಕೃಷಿ ನಡಿಗೆ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದೇವೆ. ಇದರ ಜವಾಬ್ದಾರಿಯನ್ನು ತ್ಯಾಗಂ ಸರ್ ವಹಿಸಿಕೊಂಡು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ನಂತರ ವನಮಹೋತ್ಸವ ಕಾರ್ಯಕ್ರಮವನ್ನು ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಮದೋಟ ಇಲ್ಲಿ ನಡೆಸಿದ್ದೆವು. ಆ ಶಾಲೆಯವರು HM ಮತ್ತು ಶಿಕ್ಷಕರು ನಮಗೆ ತುಂಬ ಸಹಕಾರವನ್ನು ನೀಡಿ ಉತ್ತಮ ರೀತಿಯಲ್ಲಿ ಆ ಕಾರ್ಯಕ್ರಮ ನಡೆಸಿದ್ದೇವೆ. ಪುನಶ್ಚೇತನ ಶಿಬಿರ ತರಬೇತಿ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ. ಇಲ್ಲಿ ಕೂಡ ನಮ್ಮ ಗೈಡರ್ ಪ್ರತಿಮಾ ಹೆಬ್ಬಾರಿದ್ದರು ಅವರ ಒಂದು ನೇತೃತ್ವದಲ್ಲಿ ಮತ್ತು ಚಂದ್ರಕಲಾ S ಇವರ ಒಂದು ನಾಯಕತ್ವದಲ್ಲಿ ಆ ಒಂದು ಪುನಶ್ಚೇತನ ತರಬೇತಿ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದೇವೆ. ಮುಂದೆ ಸ್ವಚ್ಛತಾ ಕಾರ್ಯಕ್ರಮ ನಮ್ಮ ಜಿಲ್ಲಾ ಮಟ್ಟದಿಂದ ಉಚ್ಚಿಲ ಬೋವಿಯಲ್ಲಿ ಸೋಮೇಶ್ವರದಲ್ಲಿ ಸಮುದ್ರ ತೀರ ಹಾಗೂ ಅಲ್ಲಿಯ ಪರಿಸರ ಸ್ವಚ್ಛತೆ ಕಾರ್ಯಕ್ರಮ ಇತ್ತು. ಅವರ ಜೊತೆಗೆ ನಾವು ಕೂಡ ನಮ್ಮ ಸ್ಥಳೀಯ ಸಂಸ್ಥೆ ಶಾಲೆಯವರು ಕೂಡ ನಾವು ಭಾಗವಹಿಸಿದ್ದೆವು. ಅಲ್ಲಿಯ ಉಚ್ಚಿಲ ಬೋವಿ ಶಾಲೆಯವರು ತುಂಬ ಸಹಕಾರ ನೀಡಿದೆ. ಈ ಕಾರ್ಯಕ್ರಮವನ್ನು ನಾವು ಚೆನ್ನಾಗಿ ನಡೆಸಿದ್ದೇವೆ. ಆನಂತರ ಪಟಾಲಂ ನಾಯಕ ತರಬೇತಿ ಶಿಬಿರ. ಈ ಶಿಬಿರವನ್ನು 2 ದಿವಸ ಕಾರ್ಮೇಲ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಸ್ಟೆಲ್ಲಾ ಮಾರಿಸ್ ಅನುದಾನಿತ ಶಾಲೆಯ ಒಂದು ಜಂಟಿ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿದ್ದಾರೆ. ಅವರು ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದೆ ಬಿಗಿನರ್ಸ್ ಕೋರ್ಸ್ ಸುಮಾರು ಒಂದು 20 ಶಾಲೆಯಲ್ಲಿ ನಮ್ಮ ಪ್ರಶಾಂತ್ ಸರ್ ಇದ್ದಾರೆ. ಸುಮಾರು ಒಂದು 20 ಶಾಲೆಗಳಲ್ಲಿ ಯಾವುದೇ ಯೂನಿಟ್ಗಳಿಲ್ಲಂಥ ಶಾಲೆಗಳಲ್ಲಿ ನಾವು ಟೀಚರ್ಸ್ಗಳನ್ನು ಕರೆದು ಅಲ್ಲಿ ಶಾಲೆಗೆ ಹೋಗಿ ಮಾತಾಡಿ ಶಿಕ್ಷಕರನ್ನು ಕರೆದು ಬಿಗಿನರ್ಸ್ ಕೋರ್ಸನ್ನು ನೀಡಿದ್ದೇವೆ. ಇದನ್ನು ಬಬ್ಬುಕಟ್ಟೆ ಶಾಲೆಯಲ್ಲಿ ನಡೆಸಿದ್ದೇವೆ. ಸರ್ ನಮ್ಮ ಇವರಿದ್ದಾರೆ, ವಿಷ್ಣು ಹೆಬ್ಬಾರ್ ಸರ್ ಇದ್ದಾರೆ. ಅವರು ತುಂಬ ನಮಗೆ ಈ ಸ್ಕೌಟ್ ಗೈಡಿಗೆ ನೋಡಲಾಗಿ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅವರಲ್ಲೊಂದು ವಿನಂತಿ ಸರ್, ನೀವು ಬೀವರ್ ಹತ್ರ ಮಾತಾಡಿ ಶಾಲೆ ಆರಂಭ ಆದ ನಂತರ ಇನ್ನೂ ಕೂಡ ನಮ್ಮ ಉಳ್ಳಾಳ ಸ್ಥಳೀಯ ಸಂಸ್ಥೆಯಲ್ಲಿ ದಳಗಳಿಲ್ಲದ ಶಾಲೆಗಳಿವೆ. ಅದೇ ರೀತಿ ದಳಗಳಿದ್ದು ಕೂಡ ಚಟುವಟಿಕೆಗಳು ನಡೆಸೋಂಥ ಶಾಲೆಗಳಿವೆ ಸರ್. ಆ ಶಾಲೆಯ ಕರೆಸ್ಪಾಂಡೆಂಟ್ ಮತ್ತು ಅಲ್ಲಿಯ HMಗಳನ್ನು ಕರೆದು ಒಂದು ನಮ್ಮೊಟ್ಟಿಗೆ ಒಂದು ಮೀಟಿಂಗ್ ಮಾಡಿ ಈ ಒಂದು ನಮ್ಮ ಸ್ಕೌಟ್ ಗೈಡ್ ಚಟುವಟಿಕೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಆನಂತರ ಮೇಳ ಹಾಗೂ ಉತ್ಸವ ಶ್ರೀರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ನಾವು 2 ದಿವಸದ ಸ್ಕೌಟ್ ಗೈಡ್ ಮೇಳ ಹಾಗೂ ಕಬ್ಬು ಉತ್ಸವವನ್ನು ನಡೆಸಿದ್ದೇವೆ. ಶಾಲೆಯವರು ಭಾಳ ಉತ್ತಮವಾಗಿ ಸಹಕಾರ ಕೊಟ್ಟಿದ್ದಾರೆ. ತ್ಯಾಗಂ ಸರ್ ಕೂಡ ಇದರ ಜವಾಬ್ದಾರಿಯನ್ನು ತಗೊಂಡು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ನಂತರ ದ್ವಿತೀಯ ಸೋಪಾನ ಪರೀಕ್ಷಾ ಶಿಬಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರಲ್ಲಿ ನಡೆಸಿದ್ದೇವೆ. ಇಲ್ಲಿ ಕೂಡ ಅಲ್ಲಿಯ ಶಾಲೆಯ ಮುಖ್ಯ ಶಿಕ್ಷಕರು ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಮಕ್ಕಳಿಗೆ ಊಟೋಪಚಾರ ನೀಡಿ ಸಹಕರಿಸಿದ್ದಾರೆ. ಆನಂತರ ಜಿಲ್ಲಾ ಮಟ್ಟದ ರ್ಯಾಲಿ ಕಳೆದ ವರ್ಷವೂ ಕೂಡ ನಾವು ಅದಕ್ಕಿಂತ ಮುಂಚಿನ ವರ್ಷವೂ ಕೂಡ ಜಿಲ್ಲಾ ಮಟ್ಟದ ರ್ಯಾಲಿ ನಮ್ಮಲ್ಲೇ ಮಾಡಿದೆವು. ಈ ಸಲ ಕೂಡ ಸಂತ ಸಬಸ್ಟಿಯನ್ ಶಾಲೆಯಲ್ಲಿ ನಡೆಸಿದೆವು. ಅದೇ ರೀತಿ ಕಳೆದ ವರ್ಷವೂ ಕೂಡ ನಾವು ಜಿಲ್ಲಾ ರ್ಯಾಲಿಯನ್ನು ಹಜರತ್ ಸೈಯದ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಸಿದೆವು. ಇದಕ್ಕೆ ಕೂಡ ಅವರು ಸಹಕಾರವನ್ನು ನೀಡಿದ್ದಾರೆ. ನಂತರ ಗೀತಗಾಯನ ಕಾರ್ಯಕ್ರಮ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇನೋಳಿಯಲ್ಲಿ ನಡೆಸಿದ್ದೇವೆ. ಅಲ್ಲಿಯ ಮುಖ್ಯ ಶಿಕ್ಷಕರು ನಮ್ಮ ಸಹೋದರಿ ಅವರು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಚೆನ್ನಾಗಿ ಮಾಡಿದ್ದೇವೆ. ಇದರ ಜೊತೆಗೆ ಒಂದು ಹೊರಸಂಚಾರ ಕಾರ್ಯಕ್ರಮ ಮಾತ್ರ ನಾವು ರಾಜಗುಡ್ಡೆ ಶಾಲೆಯಲ್ಲಿ ಮಾಡಬೇಕು ಅಂತ ನಾವು ಮಾತಾಡಿಕೊಂಡಿದ್ದೆವು. ಅದು ಕೊನೆಗೆ ಫೆಬ್ರವರಿ ಅದಾಗುವಾಗ COVID-19 ಸಮಸ್ಯೆ ಇದ್ದ ಕಾರಣ ಅದನ್ನು ಅಲ್ಲಿಗೆ ನಿಲ್ಲಿಸಿದೆವು. ಇಷ್ಟು ಕಾರ್ಯಕ್ರಮವನ್ನು ಸಹಕಾರ ಕೊಟ್ಟಂಥ ಆ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಸ್ಕೌಟರ್ ಗೈಡರ್ಗಳು ಎಲ್ಲರಿಗೂ ಕೂಡ ನಮ್ಮ ಸ್ಥಳೀಯ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದೆ. ಆನಂತರ ಸಮವಸ್ತ್ರ
ನಾವು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ 18 ಸ್ಥಳೀಯ ಸಂಸ್ಥೆಯಲ್ಲಿ ನಮ್ಮ ಉಳ್ಳಾಳ ಸ್ಥಳೀಯ ಸಂಸ್ಥೆ ಪ್ರಥಮ. ನಿಜವಾಗಿ ನಮಗೆ ಉಳ್ಳಾಳ ಸ್ಥಳೀಯ ಸಂಸ್ಥೆಗೆ ಅವಾರ್ಡ್ ಬರ್ತಿತ್ತು, ಎಲ್ಲಿ ನಮಗೆ ಅವಾರ್ಡ್ ಬರ್ತಿತ್ತು ಜಿಲ್ಲೆಯಲ್ಲಿ. ನಮ್ಮ ಕಜ ಸರ್ ಹೇಳಿದರು, ನೀವೊಂದು ಲೆಟ್ರ್ ಕೊಡಿ, ನಮ್ಮ ವರದಿಗಳೆಲ್ಲ ರಿಪೋರ್ಟ್ ಮಾಡಿ ಅಂತ ಹೇಳಿ. ನನ್ನ ಉದಾಸೀನದಲ್ಲಿ ಅದು ಹೋಯಿತು. ಅವ್ರು ಹೇಳಿದರು, ನಾನು ಸ್ವಲ್ಪ ಶಾಲೆ ಕೆಲಸದಲ್ಲಿ ಸ್ವಲ್ಪ ಹೊರೆಯಿತು, ಹಾಗೆ ನನಗೆ ಕೊಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಮ್ಮಲ್ಲಿ 11 ಗ್ರಾಮ ಪಂಚಾಯತ್ ಇತ್ತು. 11 ಗ್ರಾಮ ಪಂಚಾಯತಿ ಕೂಡ ನಾವು ಲೆಟ್ರ್ ಹಾಕಿ 11 ಗ್ರಾಮ ಪಂಚಾಯತಿಯಿಂದ ನಾವು 5,000 ರೂಪಾಯಿ 55,000 ರೂಪಾಯಿ ಕಲೆಕ್ಷನ್ ಮಾಡಿ 54,000ದಷ್ಟು ಮಕ್ಕಳಿಗೆ ಸುಮಾರು 11 ಶಾಲೆಯವರಿಗೆ ನಾವು ಸಮವಸ್ತ್ರವನ್ನು ಕೊಟ್ಟಿದ್ದೇವೆ. ಇದು ಯಾವ ಸ್ಥಳೀಯ ಸಂಸ್ಥೆಯಲ್ಲಿ ಕೂಡ ಮಾಡಲಿಲ್ಲ. ಅದೇ ರೀತಿ ಇದಕ್ಕೆ ನಾನು ಒಬ್ಬನೇ ಅಲ್ಲ, ಪ್ರತಿಭು, ಅದೇ ರೀತಿ ಆಯಾಯ ಗ್ರಾಮ ಪಂಚಾಯತ್ ಹತ್ತಿರದವರು, ಅರೇಕಳಲ್ಲಿ ತ್ಯಾಗಮು, ಅಮಲಮಗರಲ್ಲಿ ಜಗದೀಶ್ ಶೆಟ್ಟಿ, ಮತ್ತು ಕೊಣಾಜಿಯಲ್ಲಿ ಭಾರತಿ, ಆಯಾಯ ಏರಿಯಾದ ನಮ್ಮ ಸ್ಕೌಟ್ ಗೈಡ್ ಅವರ ಸಹಾಯವನ್ನು ಸಹಕಾರವನ್ನು ಪಡೆದುಕೊಂಡು ನಾವು ಮಾಡಿದ್ದೇವೆ. ಈ ವರ್ಷ ಕೂಡ ಹಾಗೆ. ಅದರಲ್ಲಿ ಸೋಮೇಶ್ವರ ಒಂದು ಗ್ರಾಮ ಪಂಚಾಯತ್ ಈಗ ಪಟ್ಟಣ ಪಂಚಾಯತ್ ಆಗಿದೆ. 10 ಗ್ರಾಮ ಪಂಚಾಯತ್ ಇದೆ. ಅದರಲ್ಲಿ 8 ಗ್ರಾಮ ಪಂಚಾಯತ್ ಪಡೆದಾಗಿದೆ. ಪಾವೂರು ಮತ್ತು ಅಮಲಮಗರು ಮಾತ್ರ ಬಾಕಿ ಇದೆ. ಉಳಿದ 8 ಗ್ರಾಮ ಪಂಚಾಯತ್ 40,000 ರೂಪಾಯಿಯನ್ನು ಈ ಸಲ ಕೂಡ ನಾವು ಕಲೆಕ್ಟ್ ಮಾಡಿದ್ದೇವೆ. ಇದು ತುಂಬ ಖುಷಿ ಪಡುವಂಥ ಒಂದು ವಿಚಾರ. ನಂತರ ನಮ್ಮ ಸ್ಥಳೀಯ ಸಂಸ್ಥೆಯ ಪದಾಧಿಕಾರಿಗಳು, ಆನಂತರ ಕಾರ್ಯಕಾರಿ ಸಮಿತಿ ಸಭೆಗಳು ನಡೆದಿವೆ. ಕೊನೆಯಲ್ಲಿ 2-3 ಸಭೆ ನಡೆಸಲಿಕ್ಕೆ ಆಗಲಿಲ್ಲ. ಪಂಚಾಯತ್ಗಳ ಅನುದಾನವನ್ನು ಕೊಟ್ಟಿದ್ದಲ್ಲಿ ಹೆಸರಿದೆ, ಯಾವ್ಯಾವ ಪಂಚಾಯತ್ನವರು ಕೊಟ್ಟಿದ್ದಾರೆ ಅಂತೇಳಿ. ನಂತರ ನಮ್ಮಲ್ಲಿ ಸ್ಕೌಟ್ ಗೈಡಲ್ಲಿ ವೃಕ್ಷ ಮಣಿದಾರರು, ALT ಮತ್ತು LT ಹಾಗೂ ಇತರ ತರಬೇತಿಯನ್ನು HW ತರಬೇತಿಯನ್ನು ಪಡೆದಂಥ ಶಿಕ್ಷಕರ ಮಾಹಿತಿ ಅದರಲ್ಲಿದೆ. ದಾಖಲಾತಿ ನವೀಕರಣ ಕಳೆದ ವರ್ಷಕ್ಕಿಂತ ತುಂಬ ಜಾಸ್ತಿ. ನಮ್ಮ ಭರತರಾಜ್ ಹೇಳ್ತಿದ್ರು, ಅವ್ರಿಗೆ ಗೊತ್ತಿದೆ, ತುಂಬ ಜಾಸ್ತಿ ಈ ಸಲ ನಮ್ಮ ಸೆನ್ಸಸ್ ಆಗಿದೆ. ವಿಶೇಷ ಅಂದರೆ ನಮ್ಮ ರೋವರ್ ರೇಂಜಸ್ ಈ ಸಲ ಪ್ರಥಮವಾಗಿ ನಮ್ಮ ಒಂದೊಂದು ದಳ ತೆರೆದಿದ್ದೇವೆ ನಾವು. ಹಾಗೆ ಒಟ್ಟು ಈ ಸ್ವಲ್ಪ ಸಂಖ್ಯೆಯನ್ನು ನಾವು ಸ್ವಲ್ಪ ಸೆನ್ಸಸ್ ಜಾಸ್ತಿ ಮಾಡಿದ್ದೇವೆ. ನಂತರ 2020-21 ಸಾಲಿನ ಯೋಜಿತ ಕಾರ್ಯಕ್ರಮಗಳು, ಈ ಕಾರ್ಯಕ್ರಮಗಳು ಈ ಸಲ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನಮ್ಮ ರಾಜ್ಯದ ಒಂದು ಮಾಹಿತಿ ಪ್ರಕಾರ, ಜಿಲ್ಲಾ ಸಂಸ್ಥೆಯವರ ಮಾಹಿತಿ ಪ್ರಕಾರ ನಾವು ವಾಟ್ಸಪ್ ಗ್ರೂಪಲ್ಲಿ ಆಯಾ ಶಾಲೆಗಳಲ್ಲಿ ಮತ್ತು ಮಕ್ಕಳ ಮನೆಯಲ್ಲಿ ಈ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾ ಇದ್ದೇವೆ. ಮೊನ್ನೆ ಗೀತ ಗಾಯನ, ಪೇಂಟಿಂಗ್ ಸ್ಪರ್ಧೆ ಎಲ್ಲ ನಡೆಸಿದ್ದೇವೆ. ಆದರೆ ಎಲ್ಲವೂ ಕೂಡ ಅಲ್ಲಲ್ಲಿ ಅವರ ರಾಜ್ಯ ಮತ್ತು ಜಿಲ್ಲೆಯ ಮಾಹಿತಿ ಪ್ರಕಾರ ಮಾಡ್ತಾ ಇದ್ದೇವೆ. ನಂತರಲ್ಲಿ ಬ್ಯಾಜಸ್ ಇದ್ದು ಸ್ವಲ್ಪ ಕಪ್ಸ್ ಮತ್ತು ಬುಲ್ಬುಲ್ ಈ ಸಲ ಹಾಕಿದ್ದೇವೆ. ಯಾವಾಗಲೂ ಅವರದ್ದು ಕಪ್ಸ್ ಬುಲ್ಬುಲ್ದು ಪ್ರೊಫೆಷನ್ಸಿ ಬ್ಯಾಜ್ ಇದ್ದು ಅಂತ ಕೇಳ್ತಾ ಇದ್ರು. ಈ ಸಲ ನಮ್ಮ ಭಾರತಿ MK ಇವರು ಅದನ್ನು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅದನ್ನು ನಾವು ಹಾಕಿರುತ್ತೇವೆ. ಆನಂತರ ಬ್ಯಾಜ್ ಎಕ್ಸಾಮಿನಾಗಿ ಲಿಸ್ಟಲ್ಲಿ ಸ್ಕೌಟ್ ಮತ್ತು ಗೈಡ್ ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ. ನಮ್ಮಲ್ಲಿ ಕೆಲವರು ಟ್ರಾನ್ಸ್ಫರ್ ಆಗಿ ಓದಂಥ ಶಾಲೆಯ ಟೀಚರ್ಸನ್ನು ತೆಗೆದು ಉಳಿದವರನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ. ಆನಂತರ ಸಂಸ್ಥೆ ಸಹಕಾರ ಮಾಡಿದಂಥ ಎಲ್ಲರ ಹೆಸರನ್ನು ನಾವು ಬರೆದಿದ್ದೇವೆ. ಮುಖ್ಯವಾಗಿ ಬಾಯ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಸಂಸ್ಥೆ, ಜಿಲ್ಲಾ ಸಂಸ್ಥೆಯವರು ಶ್ರೀ ಲೋಕೇಶ್ ಅವರು ಕಳೆದ ವರ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಮ್ಮ ಈ ಕಚೇರಿಗೆ ಅನುಮತಿಯನ್ನು ಕೂಡ ಪಡಿಸಿಕೊಟ್ಟಿದ್ದಾರೆ. ಪ್ರಶಾಂತ್ ಸರ್ ಅವರು ಕೂಡ ನಮಗೆ ಸ್ಕೌಟಿಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ವಿಷ್ಣು ಹೆಬ್ಬಾರವರು ನಮ್ಮ ನೋಡಲ್ ಅಧಿಕಾರಿಯಾಗಿ ನಾನು ಕಚೇರಿಗೆ ಹೋಗಬೇಕು ಅಂತಿಲ್ಲ, ಫೋನ್ ಮಾಡಿದ ತಕ್ಷಣ ಅವರು ಅದರ ವ್ಯವಸ್ಥೆಯನ್ನೆಲ್ಲ ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ಸಹಕರಿಸಿದಂಥ ಎಲ್ಲ ಶಾಲೆಯವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಂತರದ ಪುಟದಲ್ಲಿ ರಿಜಿಸ್ಟ್ರೇಷನ್ ಆದ ಶಾಲೆಗಳದ್ದು ವಿವರ ಇದೆ. ನಮ್ಮ ಸ್ಕೌಟರ್ ಗೈಡರ್ದು ಎಲ್ಲರದ್ದು ವಿವರ ಕೂಡ ಇದೆ. ನಾವು ಕಳೆದ ವರ್ಷಕ್ಕಿಂತ ಈ ಸಲ ಸುಮಾರು 60 ಶಾಲೆ ಇವು ದಳಗಳನ್ನು ತೆರೆದಿದೆ. ಈ ಎಲ್ಲ ಶಾಲೆಗಳಲ್ಲಿ ಸಂಘಟಿಸಿಕೊಂಡು ಈ ಚಟುವಟಿಕೆಗಳನ್ನು ಮಾಡುವಂಥದ್ದು ತುಂಬ ಕಷ್ಟ. ಇದಕ್ಕೆಲ್ಲ ನಮ್ಮೆಲ್ಲ ಸ್ಥಳೀಯ ಸಂಸ್ಥೆ ಎಲ್ಲ ಸಹೋದರ ಸಹೋದರಿಯರು ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಸ್ಥಳೀಯ ಸಂಸ್ಥೆಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆನಂತರ ಮಾಸ್ಕ್ ಹಾಗೂ ಕಚೇರಿಗೆ ಧನ ಸಹಾಯ ಮಾಡಿದ ಪ್ರತಿಯೊಬ್ಬರ ಹೆಸರು ಕೂಡ ಇದೆ. ನಾನು ಮತ್ತು ಪ್ರತಿ 3 ಸಲ ಚೆಕ್ ಮಾಡಿದ್ದೇವೆ, ಯಾರ್ದು ಕೂಡ ಬಿಟ್ಟು ಹೋಗಲಿಲ್ಲ. ಪ್ರತಿಯೊಬ್ಬರದ್ದು ಕೂಡ ಅದರಲ್ಲಿ ನಾವು ಬರೆದಿದ್ದೇವೆ. ಕೊನೆಗೆ ನಂತರದ್ದು 4 ಮಂದಿ ಕೊಟ್ಟಿದ್ದರು. ಒಂದು ನಮ್ಮ ಮೋಹನ್ ಶಿರ್ಲಾಲ್, ಮೋಹನ್ ದಾಸ್ ರೈ, ನಂತರ ಒಂದಿಬ್ಬರು ಅವರ ಹೆಸರು ಸೇರಿಸಲಿಕ್ಕೆ ಆಗಲಿಲ್ಲ. ಅದು ನಮ್ಮ ಕೊನೆಯ ಮೀಟಿಂಗಲ್ಲಿ ಕಾರ್ಯಕಾರಿ ಸಮಿತಿಗೆ ನಾವು ಲೆಕ್ಕಾಚಾರ ಮಂಡನೆ ಮಾಡಿದ್ದೆವು. ಆ ನಂತರ ಕೊಟ್ಟದ್ದು ಮುಂದಿನ ಲೆಕ್ಕಕ್ಕೆ ಬರ್ತದೆ. ಅದರಲ್ಲಿ ಒಂದು
ಎಲ್ಲರದು ಪ್ರತಿಯೊಬ್ಬರ ಕೂಡ ಮಾಸ್ಕ್ ಹಾಗೂ ಇದಕ್ಕೆ ಕೊಟ್ಟದ ಹೆಸರು ಇದೆ ಎಲ್ಲರದು ಬರೆದಿದ್ದೇವೆ. ಅದರಲ್ಲಿ ಒಂದು ಕೊನೆಗೆ ಒಂದು ತಪ್ಪಾಗಿದೆ ಅಂದರೆ ಅಲ್ಲಿ ಲಾಸ್ಟಿಗೆ ಅದು ಮೊದಲಾಗಬೇಕಿತ್ತು, ಕೊನೆಯ ಪುಟದಲ್ಲಿ ನೋಡಿ ಇದು ಈ ಲೆಕ್ಕಾಚಾರ 2019-20 ಇದರೊಂದು ಲೆಕ್ಕಾಚಾರ. ಈ ಮಾಸ್ಕ್ ಮತ್ತು ಕಚೇರಿಯದ್ದು 2020 ಆಗಸ್ಟ್ 27ರವರೆಗೆ ಅದು ಇಲ್ಲಿ ಬರಬೇಕಿದ್ದು ತಪ್ಪಿ ಲಾಸ್ಟಿಗೆ ಬಂದಿದೆ. ಅಲ್ಲಿ ಆ ದಿವಸ ನಾವು 27ರವರೆಗೆ ನಮ್ಮದು ಕಾರ್ಯಕಾರಿ ಸಭೆ ಮೀಟಿಂಗ್ ನಡೆಸಿದ್ದೇವೆ, ಲೆಕ್ಕಪತ್ರ ಎಲ್ಲ ಮಂಡನೆ ಮಾಡಿದ್ದೇವೆ. ಅಲ್ಲಿವರೆಗೆ ಇದರೊಂದು ಲೆಕ್ಕಾಚಾರ ಬಂದಿದೆ, ಉಳಿದದೆಲ್ಲ ಮಾರ್ಚ್ 30ಕ್ಕೆ ಕ್ಲೋಸ್ ಆಗಿದೆ. ನಮ್ಮ ಸ್ಥಳೀಯ ಸಂಸ್ಥೆಗೆ ಕೇವಲ ಧನ ಸಹಾಯ ಮಾತ್ರ ಅಲ್ಲ, ವಸ್ತು ರೂಪದಲ್ಲಿ ಕೊಟ್ಟವರು ಕೂಡ ತುಂಬ ಮಂದಿ ಇದ್ದಾರೆ. ಅದರ ಲಿಸ್ಟ್ ಕೂಡ ಕೊನೆಗಿದೆ. ಸುಮಾರು 3 ಲಕ್ಷದಷ್ಟು ಈಗ ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಸ್ವತ್ತುಗಳು ಇವೆ. ಇದು ಮುಂದೆ ಕಾರ್ಯದರ್ಶಿ ಆಗುವವರಿಗೆ ನೆಮ್ಮದಿಯಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯತೆ ಕೂಡ ಇದೆ. ವರದಿಯಲ್ಲಿ ಏನಾದರೂ ಬಿಟ್ಟು ಹೋದರೆ ದಯವಿಟ್ಟು ತಿಳಿಸಿ. ಈ ನಮ್ಮ ಉಳ್ಳಾಳ ಸ್ಥಳೀಯ ಸಂಸ್ಥೆಯ ಕಚೇರಿಗೆ ನಮ್ಮ ಸ್ಥಳೀಯ ಸಂಸ್ಥೆಯಿಂದ 1 ರೂಪಾಯಿ ಕೂಡ ನಾವು ಹಾಕಲಿಲ್ಲ. ಇವೆಲ್ಲವೂ ಕೂಡ ದಾನಿಗಳಿಂದಲೇ ಪಡೆದಿದ್ದೇವೆ. 1 ರೂಪಾಯಿ ನಮ್ಮ ಸ್ಥಳೀಯ ಸಂಸ್ಥೆಯಿಂದ ಇದಕ್ಕೆ ಹಾಕಲಿಲ್ಲ ನಾವು. ಆತ್ಮೀಯರೇ, 27ನೇ ಪುಟವನ್ನು ತೆರೆಯಿರಿ. 2019-20 ಸಾಲಿನ ಆಯವ್ಯಯ, ಆದಾಯದ ವಿವರ, ಆರಂಭಿಕ ಶಿಲ್ಕು, ಉಳಿತಾಯ ಖಾತೆ 838. 1997ರಲ್ಲಿ ಈ ಸಂಸ್ಥೆಗೆ, ಸ್ಥಳೀಯ ಸಂಸ್ಥೆಗೆ ಒಂದು ಸ್ವಂತ ನಿವೇಶನ ಇರಬೇಕು, ಸ್ವಂತ ಕಟ್ಟಡ ಇರಬೇಕು ಎನ್ನುವಂಥ ಒಂದು ಆಶೆ ಇತ್ತು ಎಲ್ಲರಲ್ಲಿ. ಅದಕ್ಕಾಗಿ ನಾನು ಆಗ ಜಿಲ್ಲಾಧಿಕಾರಿಗಳಾಗಿದ್ದಂಥ BH ಅನಿಲ್ ಕುಮಾರ್ ಅವರ ಹತ್ರ ವಿನಂತಿಸಿಕೊಂಡಾಗ ಅವರು ಅದಕ್ಕೆ ಕೂಡಲೇ ಒಪ್ಪಿಕೊಂಡು ನನ್ನನ್ನು ಅವರ ಕಾರಿನಲ್ಲೇ ಕರೆದುಕೊಂಡು ಹೋಗಿ ಈ ಪರಿಸರದಲ್ಲಿ ಒಟ್ಟು 3 ಸ್ಥಳಗಳನ್ನು ನನಗೆ ಅವರು ತೋರಿಸಿದರು. ಅದರಲ್ಲಿ ಒಂದು ಸೋಮೇಶ್ವರ ಪಂಚಾಯತಿನ ಆಪೋಸಿಟಲ್ಲಿ ಇವತ್ತು ಅಮೃತ್ ಸೋಮೇಶ್ವರ್ ಅವರ ಮನೆ ಇರುವಂಥ ಸುಮಾರು 1 ಎಕರೆಯಷ್ಟು ಸ್ಥಳ, ಆನಂದಾಶ್ರಮ ಶಾಲೆಯ ಪಕ್ಕದ ರಸ್ತೆಯಲ್ಲಿ ಸಾರಸ್ವತ್ ಸೊಸೈಟಿ ಅಂತ ಇದೆ, ಅಲ್ಲಿ ಬಲಬದಿಗೆ ತಿರುಗಿದಾಗಿರುವಂಥ ಒಂದು 32 ಸೆನ್ಸ್ನ ಸ್ಥಳ, ಮತ್ತು ಅಂಬಿಕಾ ರೋಡಿನಲ್ಲಿ ಹೈವೇ ಪಕ್ಕದಲ್ಲಿ ಸುಮಾರು ಒಂದು 10-15 ಸೆನ್ಸಿನಷ್ಟು ಸೆನ್ಸ್ ಇದೆಲ್ಲ. ಈ 3 ಸ್ಥಳಗಳನ್ನು ಅವರು ತೋರಿಸಿದರು. ಮೋಹನ್, ಇದರಲ್ಲಿ ಯಾವ ಸ್ಥಳ ಬೇಕು ನೀವು ತಿಳಿಸಿದರೆ ನಾನು ಅದನ್ನು ನಿಮಗೆ ನಿಮ್ಮ ಸಂಸ್ಥೆಗೆ ಮಾಡಿಕೊಡ್ತೇನೆ ಎನ್ನುವಂಥ ಒಂದು ಆಶ್ವಾಸನೆಯನ್ನು ಅವರು ಕೊಟ್ಟಿದ್ದರು. ಆದರೆ ದುರದೃಷ್ಟಕ್ಕೆ ನಾವು ಒಂದು ನಿರ್ಧಾರಕ್ಕೆ ಬರಲಿಕ್ಕಾಗಲಿಲ್ಲ ಕೂಡಲೇ. ಆದರೆ ಸ್ವಲ್ಪ ಸಮಯದಲ್ಲೇ ಅನಿಲ್ ಕುಮಾರ್ ಅವರ ವರ್ಗಾವಣೆಗೊಂಡು ಅದು ಅಲ್ಲಿಗೆ ನಿಂತು ಹೋಯಿತು. ಆಗ ಮಾತ್ರ ನಮಗೆ ಒಂದು ಮನಸ್ಸಿನಲ್ಲಿ ಇನ್ನೊಂದೊಂದು ಸಂಶಯ ಇತ್ತು, ಒಂದು ಸ್ಥಳ ಹಾಗೆ ಸಿಕ್ಕಿದರೆ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಅದರಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ ನಮ್ಮಲ್ಲಿ ಅಷ್ಟೊಂದು ಧನ ಸಂಗ್ರಹ ಕೂಡ ಇಲ್ಲ ಎನ್ನುವಂಥ ಒಂದು ಹೆದರಿಕೆ ಕೂಡ ನಮ್ಮಲ್ಲಿತ್ತು. ಅಲ್ಲಿಂದ ಆರಂಭ ಆದಂಥ ಪಯಣ. ಆಗ ನನ್ನನ್ನು ಗುರುತಿಸಿದಂಥ ನನ್ನ ಗುರುಗಳೇ ಆದಂಥ ಶ್ರೀ ಕೈರನ್ನರವರು ಜಿಲ್ಲಾ ಸಂಸ್ಥೆಗೆ ನನ್ನನ್ನು ಸೇರಿಸಿಕೊಂಡು ಸಾಧಾರಣ ಒಂದು 2000ರಿಂದ 2010ರವರೆಗೆ ಜಿಲ್ಲಾ ಸಂಸ್ಥೆಯಲ್ಲಿ ಜಿಲ್ಲಾ ಸ್ಕೌಟ್ ಕಮಿಷನರ್ ಆಗಿ ನಾನು ಮುಂದುವರಿಯುವಂತಾಯಿತು. ಮುಂದೆ ಕಾರಣಾಂತರಗಳಿಂದ ಸ್ಕೌಟಿಂಗಿಂದ ಸ್ವಲ್ಪ ದೂರವಾದಂಥ ನಾನು 2012ರಲ್ಲಿ MG ಕಜೆಯವರ ವಿನಂತಿಯಿಂದಾಗಿ ಪುನಃ ಈ ಸಂಸ್ಥೆಗೆ ಬರುವಂತಾಯಿತು. 2012ರಲ್ಲಿ ಕೈರನ್ರು ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಜಿಲ್ಲಾ ಮುಖ್ಯ ಆಯುಕ್ತ ನೀವು ಆಗಬೇಕು ಅಂತೇಳಿ ಅವರು ಕೇಳಿಕೊಂಡಾಗ ನಾನು ಅದನ್ನು ಒಪ್ಪಿಕೊಂಡಿರಲಿಲ್ಲ. ಇಲ್ಲ ಕಜೆಯವರೇ, ಸ್ಕೌಟಿಂಗನ್ನು ಬಿಟ್ಟಿದ್ದೇನೆ, ಪುನಃ ಬರುವಂಥ ಯಾವುದೇ ಚಿಂತನೆ ನನ್ನಲ್ಲಿಲ್ಲ ಅಂತ ಹೇಳಿದ್ದೆ. ಆದರೆ ಅವರ ಒತ್ತಾಯದಿಂದಾಗಿ ಕಡೆಗೆ ನಾನು ಮನಸ್ಸು ಬದಲಿಸಿ ಜಿಲ್ಲಾ ಮುಖ್ಯ ಆಯುಕ್ತನಾಗಿ 2018ರಿಂದ ಇವತ್ತಿನವರೆಗೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ. ಇದಕ್ಕೆಲ್ಲಕ್ಕೂ ಮುಖ್ಯ ಕಾರಣವಾದದ್ದು ಈ ಸ್ಥಳೀಯ ಸಂಸ್ಥೆ. ಅದಕ್ಕಾಗಿ ನಾನು ತಮಗೆಲ್ಲರಿಗೂ ಬಹಳಷ್ಟು ಆಭಾರಿಯಾಗಿದ್ದೇನೆ ಅಂಥೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ.
ಇವತ್ತು ನಿಮ್ಮ ಅವಿರತ ಶ್ರಮದಿಂದಾಗಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ನಿಮಗೆ ಒಂದು ಸ್ಥಳಾವಕಾಶ ಸಿಕ್ಕಿದೆ. ಸುಮಾರು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ಪ್ರತಿಭರವರ ಮತ್ತು ಮಜೀದ್ರವರ ಹಾಗೂ ಶ್ರಮದಿಂದ ಕಜೆಯವರ ಮಾರ್ಗದರ್ಶನದಿಂದ ಈ ಒಂದು ನಿಮ್ಮ ಆಫೀಸ್ ಕಟ್ಟಡ ಬಹಳ ಚೆನ್ನಾಗಿ, ಬಹುಶಃ ಜಿಲ್ಲಾ ಸಂಸ್ಥೆಯ ಕಟ್ಟಡವನ್ನು ಮೀರಿದ ರೀತಿಯಲ್ಲಿ ಸುಸಜ್ಜಿತವಾದಂಥ ಒಂದು ಆಫೀಸ್ ಇಲ್ಲಿ ಹುಟ್ಟಿ ಬಂದಿದೆ. ಇದಕ್ಕಾಗಿ ತಮ್ಮೆಲ್ಲರನ್ನು ನಾನು ಜಿಲ್ಲಾ ಸಂಸ್ಥೆ ಪರವಾಗಿ ಅಭಿನಂದಿಸ್ತೇನೆ. ಬಹುಶಃ ನಮ್ಮಲ್ಲಿರುವಂಥ 18 ಸ್ಥಳೀಯ ಸಂಸ್ಥೆಗಳಲ್ಲಿ ಇಷ್ಟೊಂದು ಒಳ್ಳೆಯ ಒಂದು ಆಫೀಸ್ ಇರುವಂಥ ಸಂಸ್ಥೆ ಉಳ್ಳಾಲ ಬಿಟ್ಟರೆ ಬೇರೊಂದಿಲ್ಲ ಅಂಥೇಳಿ ನಾನು ಬಹಳ ಅಭಿಮಾನದಿಂದ ಅದನ್ನು ಹೇಳ್ತೇನೆ. ಉಳ್ಳಾಲ ಸ್ಥಳೀಯ ಸಂಸ್ಥೆ ಕೂಡ ಕಜೆಯವರ ಅಧ್ಯಕ್ಷತೆಯಲ್ಲಿ, ಮಜೀದ್ರವರ ಕಾರ್ಯದರ್ಶಿತ್ವದಲ್ಲಿ ಉಳಿದೆಲ್ಲರ ಪದಾಧಿಕಾರಿಗಳ ಹಾಗೂ ಸದಸ್ಯರ ಸಹಕಾರದಲ್ಲಿ ಚೆನ್ನಾಗಿ ಬೆಳೀತಾ ಬಂದಿದೆ. ನಿಮ್ಮ ಸಂಸ್ಥೆಯಲ್ಲಿ ನಾನು ಪ್ರಧಾನ ಆಯುಕ್ತನಾಗಿ ಅಧಿಕಾರ ವಹಿಸಿಕೊಂಡಾಗ ಇದ್ದ ಸಂಖ್ಯಾಬಲ 2116 ಆದರೆ ಈ ವರ್ಷಕ್ಕಾಗುವಂಥ ಕಳೆದ ವರ್ಷಕ್ಕಾಗುವಾಗ, ಈ ವರದಿ ವರ್ಷಕ್ಕಾಗುವಾಗ ಅದು 3941 ಅಂದರೆ 2012ರಿಂದ 2020ಕ್ಕಾಗುವಾಗ 73% ನಿಮ್ಮ ಸಂಖ್ಯಾಬಲ ಬೆಳೆದಿದೆ ಎನ್ನುವುದು ನೀವೆಷ್ಟೊಂದು ಮುತುವರ್ಜಿಯಿಂದ ಈ ಸಂಸ್ಥೆಯನ್ನು ಬೆಳೆಸ್ತೀರಿ ಎನ್ನುವುದಕ್ಕೆ ಒಂದು ನಿದರ್ಶನ ಆಗಿದೆ. ಇಲ್ಲಿ ಶಿಕ್ಷಕರ ಸಂಖ್ಯೆ 81 ಇದ್ದದ್ದು 2012ರಲ್ಲಿ, ಈಗ 140ಕ್ಕೆ ಅಂದರೆ 73%. ಅಲ್ಲಿ ಕೂಡ ಶಿಕ್ಷಕರ ಸಂಖ್ಯೆಯಲ್ಲಿ ಕೂಡ 73% ಅಭಿವೃದ್ಧಿ, ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕೂಡ 73% ಅಭಿವೃದ್ಧಿ ದಾಖಲಿಸಿದಂಥ ಒಂದು ಸಂಸ್ಥೆ ಉಳ್ಳಾಲ ಸಂಸ್ಥೆ. ಅದಕ್ಕಾಗಿ ಕೂಡ ನಾನು ತಮ್ಮೆಲ್ಲರನ್ನು ಅಭಿನಂದಿಸ್ತಾ ಇದ್ದೇನೆ. ಆದರೆ ಇದು ಇನ್ನೂ ಹೆಚ್ಚು ಬೆಳಿಬೇಕೆನ್ನೋದು ನನ್ನ ಆಕಾಂಕ್ಷೆ. ಯಾಕೆಂದರೆ ನಮ್ಮಲ್ಲಿ ಅತಿ ಹೆಚ್ಚು ಸಂಖ್ಯಾಬಲದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥದ್ದು ಮೂಡಬಿದ್ರೆ ಸ್ಥಳೀಯ ಸಂಸ್ಥೆ. ಮೂಡಬಿದ್ರೆ ಸ್ಥಳೀಯ ಸಂಸ್ಥೆ 1364 ಇದ್ದದ್ದು ಈಗ 3891ಕ್ಕೆ, ಅಂದರೆ ಸುಮಾರು 159%ನಷ್ಟು ಮೇಲಕ್ಕೆ ಹೋಗಿದೆ. ಆದ್ದರಿಂದ ಪಂಜ ಇನ್ನೊಂದು ಉತ್ತಮ ನಿದರ್ಶನ ಕೊಡೋದಿದ್ರೆ ಅದು ಪಂಜ ಸ್ಥಳೀಯ ಸಂಸ್ಥೆ. ಇಲ್ಲಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಕುಗ್ರಾಮವಾದಂಥ ಒಂದು ಪಂಜದಲ್ಲಿ ಇವತ್ತು ಅವರು ಮಾಡಿದಂಥ ಒಂದು ಸಾಧನೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಸ್ಕೌಟಿಂಗ್ ಎಷ್ಟು ಬೆಳೀತಾ ಇದೆ ಎನ್ನುವುದನ್ನು ತೋರಿಸ್ತದೆ. ಅಲ್ಲಿ ಸುಮಾರು 271%ನಷ್ಟು ಅಲ್ಲಿ ಶಿಕ್ಷಕರ ಸಂಖ್ಯೆ ಹಾಗೂ ಅಧ್ಯಾಪಕರ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ಬೆಳೀತಾ ಇದೆ. ಇದೆಲ್ಲ ನೋಡುವಾಗ ನಮ್ಮ ಜಿಲ್ಲೆಯಲ್ಲಿ ಸ್ಕೌಟಿಂಗ್ ಚಟುವಟಿಕೆಗಳು ಬಹಳಷ್ಟು ಗರಿಗೆದರಿವೆ. ಹಲವಾರು ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಮತ್ತು ಈ ಒಂದು ಕೊರೋನಾ ಸಂದರ್ಭದಲ್ಲಿ ಸಿಕ್ಕಿದ ಅವಕಾಶಗಳಿಂದಾಗಿ ಜಿಲ್ಲಾ ಸಂಸ್ಥೆಯಲ್ಲಿ ಮತ್ತು ಜಿಲ್ಲಾ ವಿದ್ಯಾ ಇಲಾಖೆಯಲ್ಲಿ ನಮ್ಮ ಸಂಸ್ಥೆ ಬಹಳಷ್ಟು ಗುರುತಿಸಲ್ಪಟ್ಟಿದೆ. ಅದು ಇನ್ನೂ ಬೆಳೀತಾ ಇದೆ ಎನ್ನುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ. ನನ್ನ ಒಂದೇ ವಿನಂತಿ ನಿಮ್ಮಲ್ಲಿ, ಸ್ಕೌಟಿಂಗನ್ನು ಇನ್ನೂ ಹೆಚ್ಚು ಪ್ರೀತಿಸಿ ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚು ಬೆಳೆಸಲಿಕ್ಕೆ ಪ್ರಯತ್ನಪಟ್ಟು ನಮ್ಮ ಜಿಲ್ಲೆಯ ಅತ್ಯುತ್ತಮ ಸ್ಥಳೀಯ ಸಂಸ್ಥೆಯನ್ನು ಪ್ರಶಸ್ತಿ ಮುಂದಿನ ವರ್ಷ ನಿಮ್ಮದಾಗಲಿ ಅಂಥೇಳಿ ನಾನು ಹಾರೈಸುತ್ತೇನೆ. 8 ವರ್ಷಗಳನ್ನು ಜಿಲ್ಲಾ ಮುಖ್ಯ ಆಯುಕ್ತನಾಗಿ ಕಳೆದಿದ್ದೇನೆ. ನಾನೊಂದು ಸ್ವಲ್ಪ ಈ ಟ್ಯೂಬ್ಲೈಟ್ ಹೊತ್ತಲಿಕ್ಕೆ ಸ್ವಲ್ಪ ಟೈಮ್ ತೆಗಿತದೆ. ಬೇರೆ ಲೈಟ್ ಆದರೆ ನೀವು ಸ್ವಿಚ್ ಆನ್ ಮಾಡಿದ ಕೂಡಲೇ ಲೈಟ್ ಬರ್ತದೆ, ಪ್ರಕಾಶಿಸ್ತದೆ. ಈ ಟ್ಯೂಬ್ಲೈಟ್ ಸ್ವಲ್ಪ ತಡ ಆಗ್ತದೆ. ಹಾಗೆ ನಾನು ಕೂಡ ಮುಖ್ಯ ಆಯುಕ್ತನಾಗಿ ನನ್ನಿಂದ ಚಟುವಟಿಕೆಗಳು ಹೆಚ್ಚು ಬೆಳೀಲಿಲ್ಲ, ಇನ್ನೂ ಹೆಚ್ಚು ಬೆಳೆಯುವಂಥ ಅವಕಾಶ ಇದೆ.
ಎನ್ನುವುದು ನನಗೆ ಗೊತ್ತಾಗಲಿಕ್ಕೆ ಇಷ್ಟು ವರ್ಷಗಳು ಸಾಗಿದೆ. ಆದುದರಿಂದ ಇದೀಗ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಈ ಒಂದು ಪ್ರಧಾನ ಆಯುಕ್ತನ ಹುದ್ದೆಯನ್ನು ತ್ಯಜಿಸಿ ಆ ಹುದ್ದೆಗೆ ಇನ್ನೊಬ್ಬರು ಬರಬೇಕು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾನು ಈಗಾಗಲೇ ನಮ್ಮ ರಾಜ್ಯ ಮುಖ್ಯ ಆಯುಕ್ತರಿಗೆ ಇದನ್ನು ತಿಳಿಸಿದ್ದೇನೆ. ಆದಷ್ಟು ಶೀಘ್ರದಲ್ಲಿ ಆ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಬಹುಶಃ ಇದು ನನ್ನ ಕೊನೆಯ ಸಭೆ ಸ್ಕೌಟಿಂಗ್ನಲ್ಲಿ. ನನಗೆ ನೀವೆಲ್ಲರೂ ಕಳೆದ ಒಂದು 2 ದಶಕಗಳಿಂದ ನೀವು ಕೊಟ್ಟಂಥ ಸಹಾಯ ಸಹಕಾರ, ನೀವು ತೋರಿಸಿದಂಥ ಪ್ರೀತಿ, ನೀವು ನನ್ನ ಮೇಲೆ ಇಟ್ಟಂಥ ಗೌರವ, ಅದಕ್ಕಾಗಿ ನಾನು ನಿಮ್ಮೆಲ್ಲರನ್ನು ಅಭಿನಂದಿಸುತ್ತಾ ನಿಮಗೆಲ್ಲರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳುತ್ತಾ, ನಿಮ್ಮೆಲ್ಲರ ಸಹಕಾರದಿಂದ ಈ ಉಳ್ಳಾಲ ಸ್ಥಳೀಯ ಸಂಸ್ಥೆ, ನಾನು ಹೆಚ್ಚು ಪ್ರೀತಿಸಿದಂಥ ಈ ಉಳ್ಳಾಲ ಸ್ಥಳೀಯ ಸಂಸ್ಥೆ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯಲಿ, ಆ ಮೂಲಕ ಒಂದು ಅದ್ವಿತೀಯ ಸ್ಕೌಟಿಂಗ್ ಸಂಸ್ಥೆಯಾಗಿ ಇದು ಮೂಡಿ ಬರಲಿ ಎನ್ನುವ ಆಶಯದೊಂದಿಗೆ ಇವರು ಇಷ್ಟು ಕೆಲಸ ಮಾಡುವಾಗ, ಈ ಪ್ರಾಯದಲ್ಲಿ ಇಷ್ಟು ಕೆಲಸ ಮಾಡುವಾಗ ನಾನು ಯಾಕೆ ಅವರ ಒಂದು ವೇಲಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಅವರೊಟ್ಟಿಗೆ ಕೆಲಸ ಮಾಡುತ್ತದೆ ಒಂದು ನನಗೆ ಸಂತೋಷದ ಕ್ಷಣ ಆಗಿತ್ತು. ಬಟ್ ಇವತ್ತು ನಾವೆರಡನ್ನೂ ಮಿಸ್ ಮಾಡ್ಕೊಳ್ತಿದ್ದೀನಿ ಏನೋ ಅನಿಸ್ತಾ ಇದೆ. ಅದೊಂದು ಕಡೆ ನನಗೆ ಬೇಸರ ಆದರೆ, ಮತ್ತೊಂದು ದೇವರ ದಯೆಯಿಂದ ನಾನು ಬಡ್ತಿಯನ್ನು ಪಡ್ಕೊಂಡಿದ್ದೇನೆ. ಅತ್ಯಂತ ಉತ್ತಮವಂತಹ ಶಾಲೆ ನನ್ನ ಪಾಲಿಗೆ ಲಭ್ಯವಾಗಿದೆ. ಇದು ಒಂದು ಸಂತೋಷ ಕ್ಷಣ. ಆದರೆ ಈ ಶಾಲೆಯಲ್ಲಿ ಒಂದು ಕಟ್ಟಡವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ನಾವು ಸುಮಾರು 2 ವರ್ಷದಿಂದ ಪ್ರಯತ್ನ ಪಡ್ತಿದ್ವಿ. ಅವಾಗ ಶಾರದಾ ಮೇಡಮ್ ಹತ್ರ ಅಲ್ಲಿ ಒಂದು ಪಕ್ಕದ ರೂಮ್ ಕೊಟ್ಟಿದ್ರು. ಆ ರೂಮ್ ಬೇಡ, ನಮಗೆ ಬದಿ ರೂಮ್ ಕೊಡಿ, ನಾವು ಅದನ್ನು ರೆಡಿ ಮಾಡಿಸ್ಕೊಳ್ತೀವಿ ಅಂತ ಹೇಳಿಕೊಂಡು ಆ ರೂಮನ್ನು ಕೇಳ್ಕೊಂಡ್ವಿ. ಆ ರೂಮಲ್ಲಿ ಏನಿರಲಿಲ್ಲ, ಗೋಡೆ ಮಾತ್ರ ಇತ್ತು, ಬೇರೆ ಏನೇನು ಇರಲಿಲ್ಲ. ಅದ್ರ ಹಿಂದೆ ನಾನು, ಯಾಕೆಂದ್ರೆ ನನಗೆ ಸ್ವಲ್ಪ ಮಂಜನಡಿಗೆ ನಾನು ಸಾಧ್ಯವಾದಷ್ಟು ನಾನು ಡೊನೇಷನ್ ತಗೊಂಡು ಬರ್ತಿದ್ದೆ. ಆ ನಿಟ್ಟಿನಲ್ಲಿ ಅಷ್ಟು ಪ್ರಯತ್ನ ಪಡಲಿಲ್ಲ. ಜಸ್ಟ್ ನಾನೊಂದು ಎಲ್ಲರ ಹತ್ರ ಒಂದು ಫೋನಲ್ಲಿ ಹಾಗೆ ಹೀಗೆ ಅಂತ ಹೇಳ್ಕೊಳ್ಳುವಾಗ ಎಲ್ಲರೂ ಅತ್ಯಂತ ಉತ್ತಮವಂತಹ ಪ್ರತಿಕ್ರಿಯೆಯನ್ನು ಕೊಟ್ಟರು. ಮಿಗಿಲಾಗಿ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ, ಕೋವಿಡ್ ಅಲ್ಲಿ ನಾನು 25 ದಿನ ತಲಪಾಡಿ ಚೆಕ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ತ್ಯಾಗಂ ಸರ್ ಒಂದು ಜಿಲ್ಲಾ ಸಂಯೋಜಕರಾಗಿ ಕೆಲಸ ಮಾಡ್ತಿದ್ದಾಗ ನಮ್ಮ ಗ್ರೂಪಿಗೆ ಒಂದು ಮೆಸೇಜ್ ಹಾಕಿದ್ರು, ನಾವು ಮಾಸ್ಕ್ ಕೊಡಬೇಕು, ನಮ್ಮ ಸ್ಥಳೀಯ ಸಂಸ್ಥೆಯ ಪದಾಧಿಕಾರಿಗಳೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ. ನಾನು ಅದೇ ಮೆಸೇಜ್ ನನ್ನ ಫೋನಲ್ಲಿ ಎಷ್ಟು ಜನರಿಗಿತ್ತು ಅಷ್ಟು ಜನರಿಗೆ ನಾನು ಫಾರ್ವರ್ಡ್ ಮಾಡಿದೆ. ಸುಮಾರು ಮಾಸ್ಕಿಗೆನೆ ನನ್ನ ಕಡೆಯಿಂದ 46-47 ಸಾವಿರ ರೂಪಾಯಿನ ನಾನು ಬರೀ ಕೇವಲ ಫೋನ್ನಲ್ಲೇ ನಾನು ಒಟ್ಟು ಮಾಡಿ ಕೊಟ್ಟೆ. ಅನಂತರ ಈ ಒಂದು ಆಫೀಸಿಗೆ ಆ ಹಣ ಉಳಿದಿದ್ರಲ್ಲಿ ಆಫೀಸನ್ನು ಮಾಡ್ಕೊಂಡ್ವಿ. ಒಂದೊಂದು ಆಫೀಸ್ ಒಂದೊಂದು ಮಟ್ಟಕ್ಕೆ ಮೇಲೆ ಹೋಗ್ತಾ 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 ಅದು ನಮಗಿನ್ನೂ ಬೇರೆ ಬೇರೆ ವಸ್ತುಗಳನ್ನ ಮಾಡಬೇಕು ಅಂತ ಅನ್ನಿಸ್ತಾ ಬಂತು. ಹಾಗೆ ಒಂದಿನ ಬ್ಯಾಂಕಿಗೆ ಹೋದೆ, ನೋಡಿದೆ ಅಲ್ಲಿ ಚಂದದ ಒಂದು ಚೇರ್ ಇತ್ತು. ನಾನು ಮಜೀದ್ ಸರಿಗೆ ಅಲ್ಲಿಂದ ಫೋಟೋ ತೆಗೆದುಬಿಟ್ಟು ತಕ್ಷಣ ಮಜೀದ್ ಸರಿಗೆ ಕಳಿಸ್ದೆ. ನಾನು ಮಜೀದ್ ಸರಿಗೆ ಅವರ ಜೀವನದಲ್ಲಿ ನಾನು ಕೊಟ್ಟಿರೋಷ್ಟು ಉಪದ್ರವನ್ನ ಬೇರೆ ಯಾರು ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಅವ್ರು ಫೋನ್ ತೆಗಿಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡೋದು, ನಾನು ಅವ್ರ ಜೊತೆ ಜಗಳ ಮಾಡ್ತಿದ್ದೆ. ಆಯ್ತಾ? ಹಾಗೆ ಅವರನ್ನ ಯಾವತ್ತೂ ಅವರ ಸಲಹೆಯನ್ನು ಕೇಳ್ಕೊಂಡು ಕಜೆ ಸರ್ ಅವರ ಮಾರ್ಗದರ್ಶನದಲ್ಲಿ ಆ ಚೇರ್ಗಳಿಗೆ ನಾನು ಫೋನ್ ಮಾಡುವಾಗ ವಿಶೇಷವಾಗಿ ನಮ್ಮ ಶಿಕ್ಷಕ ವೃಂದದವರು, ಇಲ್ಲೂ ಕೆಲವರೆಲ್ಲ ಇದ್ದಾರೆ, ನಮ್ಮ CRP ಮೇಡಮ್ ಇದ್ದಾರೆ, ಅಲ್ಲಿಂದ ನಮ್ಮ ಬೋಳಿಯರ್ಷದ ಮುಖ್ಯ ಶಿಕ್ಷಕರಿದ್ದಾರೆ, ಇವರು ಮತ್ತೆ ನಮ್ಮ ಮಂಟಪದ ಶಾಲೆಯ ಶಿಕ್ಷಕರಿದ್ರು, ಇವರೆಲ್ಲರೂ ಒಂದೊಂದು, ಮತ್ತೆ ನಮ್ಮ ಪ್ರತಿಮಾ ಮೇಡಮ್, ಇವರೆಲ್ಲರೂ ಸಹ ಒಂದೊಂದು ಚೇರಿಗೆ ಹಣವನ್ನು ಕೊಟ್ಟಿದ್ದಾರೆ. ಎಲ್ಲವೂ ಅದಕ್ಕೆ ಸುಮಾರು ಒಂದು ಚೇರಿಗೆ 4600 ರೂಪಾಯಿ ಆಗಿದೆ. ಅಷ್ಟು ಹಣವನ್ನು ಅಕೌಂಟಿಗೆ ನಾನು ಹೇಳಿ 10 ನಿಮಿಷದಲ್ಲಿ ಹಾಕಿದಂತಹ ಶಿಕ್ಷಕರು ನನ್ನೊಟ್ಟಿಗಿದ್ದಾರೆ. ಒಂದು ವೇಳೆ ನನಗೆ ಇವತ್ತು ಸನ್ಮಾನ ಮಾಡಿದ್ದೀರಾ, ಇದು ನನಗೆ ಸನ್ಮಾನ ಯಾವುದಕ್ಕೆ ನಾನು ಸ್ವೀಕರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನು ಈ ಉಳ್ಳಾಲ ಸ್ಥಳೀಯ ಸಂಸ್ಥೆಯನ್ನು ಬಿಟ್ಟು ವಿಟ್ಲ ಸ್ಥಳೀಯ ಸಂಸ್ಥೆಗೆ ಹೋಗಿದ್ದೇನೆ, ಅದಕ್ಕೋಸ್ಕರ ಸನ್ಮಾನ ಮಾಡಿದ್ದೀರಾ. ನನಗೆ ವೈಯಕ್ತಿಕವಾಗಿ ಸಂಬಂಧಪಟ್ಟ ಹಾಗೆ ಇನ್ನ ಈ ಸನ್ಮಾನ ಇದೆಯಲ್ಲ, ನನಗೆ ಸಹಾಯ ಮಾಡಿದಂತಹ ಸುಮಾರು ಒಂದು 200-300 ಜನ ಇರ್ಬೋದು. ಕೆಲವರು 100 ರೂಪಾಯಿಂದ ಹಿಡಿದು 25,000 ರೂಪಾಯಿ ತನಕ ಸಹಾಯ ಮಾಡಿದ್ದೀರಾ. ಇವರೆಲ್ಲರಿಗೂ ಸಹ ಈ ಸನ್ಮಾನವನ್ನು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನೀವು ಮಾಡಿದಂತಹ ಸಹಾಯಕ್ಕೆ ನಾನು ಆಭಾರಿಯಾಗಿದ್ದೇನೆ, ನಾನು ಚಿರಋಣಿಯಾಗಿದ್ದೇನೆ. ಸದಾ ನಿಮ್ಮ ಸೇವಕನಾಗಿ, ಸ್ಕೌಟ್ ಗೈಡ್ನ ಸೇವಕನಾಗಿ ನನ್ನ ಉಸಿರಿರೋ ತನಕ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ, ನನ್ನನ್ನು ಸನ್ಮಾನಿಸಿದ್ದಕ್ಕಾಗಿ ಅತ್ಯಂತ ಪ್ರೀತಿಪೂರ್ವಕ ಸಂತೋಷದೊಂದಿಗೆ, ಹಾಗೂ ಈ ಸಂಸ್ಥೆ ಕೇವಲ ಅಬ್ದುಲ್ ಮಜೀದ್ ಅವರಿಂದ ಇರ್ಬೋದು, ಅಥವಾ ತ್ಯಾಗಂ ಸರ್ ಇಂದ ಇರ್ಬೋದು, ಕಜೆ ಸರ್ ಇಂದ ಒಬ್ಬರಿಂದ ಸಂಸ್ಥೆಯನ್ನು ಬೆಳೆಸಲಿಕ್ಕಾಗಲ್ಲ. ದಯವಿಟ್ಟು ದುಡಿಯುವಂತ ಕೈಗೆ ನೀವೆಲ್ಲರೂ ಕೈ ಜೋಡಿಸಿ ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ನಾನು ವಿನಂತಿಸ್ಕೊಳ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ನಮ್ಮ ಸ್ಥಳೀಯ ಸಂಸ್ಥೆಗೆ ಒಂದು ಸಂತೋಷದ ದಿನ, ಅದರ ಜೊತೆಗೆ ಮನಸ್ಸಿನ ಒಳಗೆ ಒಂದು ಬೇಸರದ ದಿನ. ಸಂತೋಷ ದಿನ ಯಾಕೆ ಅಂದರೆ ನಮ್ಮ ಕನಸು ನನಸಾಗಿದೆ. ಬೇಸರ ಯಾಕೆ ಅಂದರೆ ನಮ್ಮ ಕನಸನ್ನು ನೆರವೇರಿಸಿದ ಮುಖ್ಯ ವ್ಯಕ್ತಿ ನಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇರುವುದು. ಪ್ರತಿಪರವರು ಅವರಿಗೆ ವೈಯಕ್ತಿಕವಾಗಿ
ಒಳ್ಳೆಯ ಸುದ್ದಿ ಆಗಿದ್ರೂ ಕೂಡ ನಮ್ಮ ಸ್ಥಳೀಯ ಸಂಸ್ಥೆಗೆ ಒಂದು ತುಂಬಲಾರದ ನಷ್ಟ ಅಂತ ನಾನು ಭಾವಿಸ್ತೇನೆ. ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಹೆಸರಿಗೆ ಮಾತ್ರ ನಾನು ಅಧ್ಯಕ್ಷ. ಕಾರ್ಯಕ್ರಮಗಳನ್ನೆಲ್ಲ ಮುಖ್ಯವಾಗಿ ಮಾಡ್ತಿರುವಂಥದ್ದು ನಮ್ಮ ಕಾರ್ಯದರ್ಶಿಗಳು, ಜೊತೆ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸ್ಕೌಟರ್ ಗೈಡರ್ಗಳು. ನಾನೊಂದು ನಿಮಿತ್ತ ಮಾತ್ರ ಇರುವಂಥದ್ದು. ಈ ಕೊಠಡಿಯ ವಿಷಯದಲ್ಲಿ ಕೂಡ ಹಾಗೆ ಅತ್ಯಂತ ಹೆಚ್ಚು ಕೆಲಸ ಮಾಡಿದ್ದು ಪ್ರದೀಪರು, ಹಾಗೆ ಅವರ ಜೊತೆಯಲ್ಲಿ ಮಜೀದ್ ಸರ್ ಅವರು. ಆ ಕೊಠಡಿ ನೋಡುವಾಗ ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರು ಹೇಳಿದರು, ಜಿಲ್ಲಾ ಸಂಸ್ಥೆಯ ಕೊಠಡಿಗಿಂತ ನಮ್ಮ ಕೊಠಡಿ ಚಂದ ಇದೆ ಅಂತ. ನಿಜಕ್ಕೂ ಹೌದು. ಅದು ಅಲ್ಲಿಗೆ ಹೋಗಲಿಕ್ಕೆ ತುಂಬ ಖುಷಿ ಆಗ್ತದೆ. ಆದರೆ ಆ ಖುಷಿಯ ಹಿಂದೆ ಶ್ರಮ ಇರುವುದು ಗುರುತಿಸಬೇಕಾದದ್ದು. ಈಗ ಪ್ರತಿಯೊಬ್ಬರು ಮಾತನಾಡಿ ಹೇಳಿದರು, ನನಗೆ ಸನ್ಮಾನ ಮಾಡಿದ್ದು ಕೊಠಡಿಯ ವಿಷಯಕ್ಕಲ್ಲ, ಉಳ್ಳಾಲವನ್ನು ಬಿಟ್ಟು ಹೋಗುವುದಕ್ಕೆ ಅಂತೇಳಿ. ಖಂಡಿತ ಅಲ್ಲ. ನಾವು ಈ ಪ್ರತಿಯೊಬ್ಬರು ಉಳ್ಳಾಲ ಬಿಟ್ಟು ಹೊರಗೆ ಹೋಗದಿದ್ರೂ ಕೂಡ ಇವತ್ತು ಅವರನ್ನು ಸನ್ಮಾನಿಸಬೇಕು. ಸನ್ಮಾನ ಅಲ್ಲ, ಒಂದು ಸಣ್ಣ ನಮ್ಮ ಗುರುತಿಸುವಂಥ ಕಾರ್ಯಕ್ರಮ ಅದು ಮಾಡಬೇಕು ಅಂತ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಪ್ರತಿಯೊಬ್ಬರು ಹೊರಗೆ ಹೋದಾಗ ನಾವು ಮಾತನಾಡಿಕೊಂಡೆವು. ಅವರ ಎದುರು ನಾವು ಮಾತನಾಡಲಿಲ್ಲ. ಆದರೆ ಅದಕ್ಕೆ ಪೂರಕವಾಗಿ ಇವತ್ತು ಪ್ರತಿಯೊಬ್ಬರು ಪ್ರಮೋಷನ್ ಆಗಿ ಹೊರಗೆ ಹೋಗಿದ್ದಾರೆ. ಎರಡು ರೀತಿಯಲ್ಲಿ ಕೂಡ ಅವರಿಗೆ ಇವತ್ತು ಸನ್ಮಾನ ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ. ಒಟ್ಟಿನಲ್ಲಿ ಅವರಿಗೆ ಮುಂದಿನ ಅವರ ಜೀವನ ಅತ್ಯುತ್ತಮವಾಗಲಿ. ಅಲ್ಲಿ ಕೂಡ ಅವರು ಕಲ್ಕಟ್ಟದಲ್ಲಿ ಮಾಡಿದ ಕೆಲಸ ನೋಡಿದರೆ ಅಂಥ ಒಂದು ವ್ಯಕ್ತಿ ಮಂಜನಾಡಿ ಶಾಲೆ, ಕಲ್ಕಟ್ಟ ಅಲ್ಲ, ಮಂಜನಾಡಿ ಶಾಲೆಯಲ್ಲಿ ಅವರು ಪ್ರಾರಂಭದಿಂದ ಅಲ್ಲಿಂದ ಬಿಡುಗಡೆ ಆಗುವ ತನಕವೂ ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಆ ಶಾಲೆ ಹೋಗಿ ನೋಡುವಾಗ ಗೊತ್ತಾಗ್ತದೆ. ಕಂಪ್ಯೂಟರ್ ವ್ಯವಸ್ಥೆ ಆಗಲಿ, ಇತರ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಬಹಳ ಒಂದು ವ್ಯವಸ್ಥಿತವಾಗಿ ಅವರಿವರನ್ನೆಲ್ಲ ಕಾಡಿ ಬೇಡಿ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಏನಾಗಿದೆ ಅಂತ ಹೇಳಿದರೆ, ಕೆಲವೊಮ್ಮೆ ಕೆಲಸ ಮಾಡುವವರನ್ನು ಗುರುತಿಸುವುದಕ್ಕೆ ನಾವು ಹಿಂದೆ ಬೀಳುತ್ತೇವೆ. ಯಾರು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೋ ಅವರು ನಮಗೆ ಬೇಡ. ನಮಗೆ ಯಾರು ವೈಯಕ್ತಿಕವಾಗಿ ಲಾಭ ತಂದು ಕೊಡ್ತಾರೆ ಅಥವಾ ನಮಗೆ ಯಾವುದರಿಂದ ವೈಯಕ್ತಿಕ ಲಾಭ ಸಿಗ್ತದೆ ಅಂಥದನ್ನು ಗುರುತಿಸುವುದು, ಅದಕ್ಕೆ ಪ್ರೋತ್ಸಾಹಿಸುವುದು ನಮ್ಮ ಸಂಪ್ರದಾಯ ಆಗಿ ಬೆಳೆದು ಬಂದಿದೆ. ಇದು ಮನುಷ್ಯನಲ್ಲಿರುವಂಥ ಒಂದು ಸ್ವಾಭಾವಿಕ ಅಂತ ಹೇಳುವುದಿಲ್ಲ, ಒಂದು ಕೆಟ್ಟ ಗುಣ. ಆದರೆ ಪ್ರತಿಯೊಬ್ಬರು ಹಾಗೆ ಮಾಡಲಿಲ್ಲ. ಅವರು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿದಂಥ ಸೇವೆ. ಹಾಗಾಗಿ ಖಂಡಿತ ಅವರಿಗೆ ದೇವರು ಒಳ್ಳೆಯದನ್ನು ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಇನ್ನು ಇವತ್ತು ಸನ್ಮಾನಗೊಂಡವರು ನಮ್ಮ ಶಿಕ್ಷಕರು, ಅವರಿಗೆ ಸನ್ಮಾನ ಮಾಡುವುದರ ಮೂಲಕ ನಾವು ನಮಗೆ ಸನ್ಮಾನ ಮಾಡಿದ್ದೇವೆ. ನಮ್ಮ ಸ್ಕೌಟ್ ಸಂಸ್ಥೆಗೆ ಅದು ಸನ್ಮಾನ ಸಿಕ್ಕಿದ್ದು ಅಂತ ನಾವು ಭಾವಿಸ್ತೇವೆ. ನಮ್ಮ ಮಲಾರ್ರವರು, ಈ ಉಳ್ಳಾಲ ಸ್ಥಳೀಯ ಸಂಸ್ಥೆಯ ಸ್ಥಾಪಕ ಕಾರ್ಯದರ್ಶಿಗಳು, ನಮಗೆಲ್ಲ ಒಂದು ಅಡಿಪಾಯ ಹಾಕಿಕೊಟ್ಟವರು ಆತ್ಮೀಯರಾದ ಮಲಾರ್ ಸರ್ ಅವರು. ಹಾಗೆ ಮಲಾರ್ಗೆ ಈ ಒಂದು ಜಿಲ್ಲಾ ಪ್ರಶಸ್ತಿ ಬಂದದ್ದು ಅದರಲ್ಲಿ ವಿಶೇಷ ಏನಿಲ್ಲ, ಅದು ಬರಲೇಬೇಕಾಗಿದ್ದದ್ದು. ಆದರೆ ತಡವಾಗಿ ಬಂದಿದೆ. ಹಾಗೆ ಅವರನ್ನು ಗುರುತಿಸುವಂಥದ್ದು. ಹಾಗೆ ನಮ್ಮ ಇಂದಿರಾ ಟೀಚರ್, ಅವರು ಕೂಡ ಒಳ್ಳೆಯ ಗೈಡ್ ಟೀಚರ್ ಆಗಿ ಸೇವೆ ಮಾಡಿದವರು. ಅವರನ್ನೆಲ್ಲ ನಮ್ಮ ಜಿಲ್ಲಾ ಆಡಳಿತ ಗುರುತಿಸಿದೆ ಅಂತ ಹೇಳಿದರೆ ಅದು ನಮ್ಮ ಸಂಸ್ಥೆಯನ್ನು ಗುರುತಿಸಿದ ಹಾಗೆ, ಅದು ನಮಗೆಲ್ಲರಿಗೂ ಆ ಸನ್ಮಾನ ಸಿಕ್ಕಿದ ಹಾಗೆ. ಆದ್ದರಿಂದ ಅವರ ಜೀವನ ಕೂಡ ಅತ್ಯುತ್ತಮವಾಗಿ ಸಾಗಲಿ ಅಂತ ನಾನು ಆಶಿಸ್ತೇನೆ. ಅಲ್ಲದೆ ನಮ್ಮ ಕಳೆದ ವರ್ಷದ ಎಲ್ಲ ಕಾರ್ಯಕ್ರಮಗಳು, ನಾವು ಹಾಕಿಕೊಂಡ ಕಾರ್ಯಕ್ರಮದಲ್ಲಿ ಬಹುಶಃ ಒಂದು ಕಾರ್ಯಕ್ರಮ ಮಾತ್ರ ನಮಗೆ ಮಾಡಲಿಕ್ಕೆ ಆಗಲಿಲ್ಲ, ಹೊರ ಸಂಚಾರ ಕಾರ್ಯಕ್ರಮ ಒಂದು ಮಾಡಲಿಕ್ಕೆ ಆಗಲಿಲ್ಲ. ಅದು ನಾವು ಕೊನೆಗೆ ಮಾಡುವುದು ಅಂತ ನಾವು ಆಲೋಚನೆ ಮಾಡಿದ್ದೆವು. ಆದರೆ ಲಾಕ್ಡೌನ್ ಬಂದ ನಂತರ ನಮಗೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಬಾಕಿ ಉಳಿದಂತೆ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಸಂಸ್ಥೆ ಬೆಳೀತಾ ಇದೆ. ಅದು ಇನ್ನಷ್ಟು ಬೆಳಿಬೇಕು. ನೀವು ಇನ್ನೂ ಹೆಚ್ಚಿನ ಉತ್ಸಾಹದಿಂದ ನಮ್ಮೊಂದಿಗೆ ಭಾಗವಹಿಸಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಈ ವರ್ಷ ಕೊರೋನಾದ ಅವಾಂತರದಿಂದಾಗಿ ನಮ್ಮ ಈ ವರ್ಷದ ಯಾವುದೇ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಶಾಲೆ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಹೇಳುವಂಥದ್ದು ಇನ್ನೂ ಅನಿಶ್ಚಿತ. ಸೆಪ್ಟೆಂಬರ್ದಲ್ಲಿ ಆಗ್ತದೆ, ಅದು ಹೈಸ್ಕೂಲಿಗೆ ಮಾತ್ರ. ಅದು ಕೂಡ ಇನ್ನೂ ಕೂಡ ಸರಿಯಾದ ತೀರ್ಮಾನ ಕೈಗೊಳ್ಳಲಿಲ್ಲ. ಹಾಗಾಗಿ ನಮ್ಮ ಸ್ಕೌಟಿಂಗ್ ಗೈಡಿಂಗ್ ಕಾರ್ಯಕ್ರಮ ನಡೆಯುವುದು ಡೌಟೇ. ಒಟ್ಟಿನಲ್ಲಿ ಮುಂದಿನ ವರ್ಷಕ್ಕಾದರೂ ನಾವು ಅತ್ಯಂತ ಕ್ರಿಯಾಶೀಲರಾಗಿ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡುವ. ಪ್ರಶಾಂತರು ಹೇಳಿದ ಹಾಗೆ, ಪ್ರಶಾಂತ್ ಕುಮಾರ್ ಆಗ ನಮ್ಮ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು ನಮ್ಮ ಸಂಸ್ಥೆಯ ಬಗ್ಗೆ. ಹಾಗೆ ಅಂಥ ಒಳ್ಳೊಳ್ಳೆಯ ಕೆಲಸಗಳನ್ನು ನಾವು ಮಾಡುವ. ಆ ಮೂಲಕ ನಾವು ನಮ್ಮ ದೇಶಕ್ಕೆ ನಮ್ಮ ಕೈಲಾದಷ್ಟು ಸಹಕಾರವನ್ನು, ಸೇವೆಯನ್ನು ಕೊಡುವಂಥ ಅವಕಾಶ ನಮಗೆ ಎಲ್ರಿಗೂ ಸಿಗಲಿ ಅಂತ ನಾನು ಆಶಿಸುತ್ತಾ ಅತಿಥಿ ವಂದ್ಯರಿಗೆ ಧನ್ಯವಾದ ಸಲ್ಲಿಸಲಿದ್ದಾರೆ ಜಿಲ್ಲಾ ಜಂಟಿ ಕಾರ್ಯದರ್ಶಿಯಾಗಿರುವ. ಇಂದಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದು
ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶಾಸಕರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಿಗೆ ಅವರ ಅನುಪಸ್ಥಿತಿಯಲ್ಲಿ ತುಂಬು ಹೃದಯದ ವಂದನೆಯನ್ನು ಹೇಳುವಳಾಗಿದ್ದೇನೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಉಳ್ಳಾಳ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ MG ಕಜೆ ಸರ್, ತಮಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ವಂದನೆಗಳು. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ಜಿಲ್ಲಾ ಸಂಸ್ಥೆಯ ಮುಖ್ಯ ಆಯುಕ್ತರಾಗಿರುವಂತಹ ಡಾಕ್ಟರ್ NG ಮೋಹನ್ ಸರ್, ತಮಗೆ ಪ್ರೀತಿಪೂರ್ವಕವಾದ ವಂದನೆಗಳು ಸರ್. ಜಿಲ್ಲಾ ಸ್ಕೌಟ್ ಆಗಿರುವಂತಹ ರಾಮಶೇಷ ಶೆಟ್ಟಿ ಸರ್, ತಮಗೆ ಪ್ರೀತಿಪೂರ್ವಕವಾದ ವಂದನೆಗಳು. ನಮ್ಮ ಸ್ಕೌಟ್ ಗೈಡ್ಸ್ನ ನೋಡಲ್ ಅಧಿಕಾರಿ ಆಗಿರುವಂತಹ ಶ್ರೀಯುತ ವಿಷ್ಣು ಹೆಬ್ಬಾರ್ ಸರ್, ತಮಗೆ ಪ್ರೀತಿಪೂರ್ವಕವಾದ ವಂದನೆಗಳು ಸರ್. ನಮ್ಮ ಸ್ಥಳೀಯ ಸಂಸ್ಥೆಯ ADC ಆಗಿರುವಂತಹ ಶ್ರೀಯುತ MH ಮಲಾರ್, ತಮಗೆ ಪ್ರೀತಿಪೂರ್ವಕವಾದ ವಂದನೆಗಳು.